Krishna 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 Rakshama Krishna 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 pahi mam. Krishna 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 pahi Pahi mam. Rama Raghava Rama Raghava Rama Raghava raksha mam. Rama 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 Raghava Rama 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 Raghava Rama Rakshama Rama. Krishna Keshava Krishna Keshava Krishna Keshava pahi mam. Krishna Krishna Keshava Krishna 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 Keshava Krishna Krishna Keshava Keshava Pahi pahi Mam mam. Rama Raghava raksha mam. Krishna Keshava pahi mam. Rama Rama Raghava Raghava Rakshama Krishna Rakshama Krishna Keshava Pahi Keshava Mam pahi mam. Rama Raghava raksha mam. Krishna Keshava pahi mam. Rama Rama Raghava Raghava Rakshama Rakshama Krishna Krishna Keshava Keshava Pahi pahi Mam mam. Rama Raghava raksha mam. Krishna Keshava pahi mam. Rama Rama Raghava Raghava Rakshama Rakshama Krishna Krishna Keshava Keshava Pahi pahi Mam mam. Hare Krishna Prabhuji. Hare Krishna Mataji हरे कृष्ण माता जी। Hare Hare हरे कृष्ण Krishna. माता जी, हरे कृष्ण प्रभु जी, प्रणाम प्रणाम। ಪ್ರಣಾಮಗಳು ಮಾತಾಜಿ, ಪ್ರಣಾಮಗಳು. ಪ್ರಣಾಮ. ನಿನ್ನೆ ಇಲ್ಲಿವರೆಗೂ ಓದಿದ್ವಲ್ಲ, ಪ್ರಕೃತಿಯ ಭಾಗವು ಶಾಶ್ವತವಾಗಿದ್ದಂತೆ ಇದ್ದರೆ ಇಲ್ಲಿವರೆಗೂ ಓದಿದ್ವಲ್ಲ ನಿನ್ನೆ. ಹೌದು. हरे कृष्ण प्रभु जी। ಹರೇ ಕೃಷ್ಣ ಮಾತಾಜಿ. ಈಗ ಇಲ್ಲಿಂದ ಓದ್ಕೊಂಡು ಹೋಗೋಣ. ನೆಕ್ಸ್ಟ್ ದೇವೋತ್ತಮ ಪರಮಪುರುಷ ಕೃಷ್ಣನ ಧಾಮವನ್ನು ಪರಮಧಾಮವನ್ನು ಬ್ರಹ್ಮ ಸಂಹಿತೆಯಲ್ಲಿ. ಸೊ ಇಲ್ಲಿಂದ ಯಾರು ಓದ್ತೀರಾ? ಓದ್ತಿರ್ಕೆ ಶ್ವೇತಾ ಬರೀ ಮಾತಾಜಿ, ಇದು ಕುಸುಮ ಮುನ್ನುಡಿ ಅಷ್ಟೇ, ಇದು ಮುನ್ನುಡಿ ಅಷ್ಟೇ, ಅದರಿಂದ ಏನು ಅಷ್ಟೇನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಅನ್ಸುತ್ತೆ. ಸೊ ಹಾಗೆ ಬರೀ ಪ್ರಭುಜಿ ಓದ್ಕೊಂಡು ಅದನ್ನು ಹೋಗೋಣ. ಹರೇ ಕೃಷ್ಣ ಪ್ರಭುಜಿ, ಅದನ್ನು ನೀವೇ ಓದಿಕೊಂಡು ಮುಗಿಸಿಬಿಡಿ ಪ್ರಭುಜಿ ಇವತ್ತು. ನಾನೇ ಓದ್ಬೇಕಾ ಅಷ್ಟುವಾ? ನೀವೇ ಅಲ್ಲಿ ಅದನ್ನು ಸ್ವಲ್ಪ ಸ್ವಲ್ಪ ಹೇಳಿಕೊಂಡು ಹೋದ್ರೆ ಅದು ಮುಗಿಸಿ ಹೋಗ್ತದೆ ಮುನ್ನುಡಿ. ಓಕೆ. ಸೊ ದೇವೋತ್ತಮ ಪರಮಪುರುಷ ಕೃಷ್ಣನ ಧಾಮ ಏನಿದೆ ಅದನ್ನ ಚಿಂತಾಮಣಿ ಧಾಮ ಅಂತ ಹೇಳಿ ಕರೀತಾರೆ. ಇದನ್ನು ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನು ಹೇಳಿದ್ದಾನೆ. ಜೊತೆಗೆ ಈ ಬೃಂದಾವನ ಧಾಮದಲ್ಲಿ, ಗೋಲೋಕ ಬೃಂದಾವನದಲ್ಲಿ ಚಿಂತಾಮಣಿ ಧಾಮದಲ್ಲಿ ಇದು ಧಾಮ ಸ್ಪರ್ಶ ಮಣಿಗಳಿಂದ ಮಾಡಿದ ಅರಮನೆಗಳನ್ನು ತುಂಬಿದೆ. ಅಲ್ಲಿ ಅನೇಕ ಕಲ್ಪವೃಕ್ಷಗಳು ಕೂಡ ಇದ್ದಾವೆ ಮತ್ತು ಸುರಭಿ ಎನ್ನುವ ಹಸುಗಳು ಕೂಡ ಇದ್ದಾವೆ. ಭಗವಂತನಿಗೆ ಅಲ್ಲಿ ಸಹಸ್ರಾರು ಲಕ್ಷ್ಮಿಯರು ಸೇವೆ ಸಲ್ಲಿಸ್ತಾರೆ. ಶತಸಹಸ್ರ ಲಕ್ಷ್ಮಿ ಅವರು ಭಗವಂತನನ್ನು ಸೇವಿಸ್ತಾ ಇದ್ದಾರೆ. ಅವನ ಹೆಸರು ಗೋವಿಂದ ಮತ್ತು ಭಗವಂತ. ಅವನು ಕಾರಣನು. ಹೇಗೆ ಅಲ್ಲಿ ಭಗವಂತನು ಸದಾ ತನ್ನ ಕೊಳಲನ್ನು ನುಡಿಸುತ್ತಾನೆ ಮತ್ತು ಭಗವಂತನ ಕಣ್ಣುಗಳು ಕಮಲದ ದಳಗಳಂತಿವೆ ಮತ್ತು ಅವನ ದೇಹ ಬಣ್ಣ ಸುಂದರವಾದ ಮೇಘದಂತಿದೆ. ಸೊ ಮೇಘಶ್ಯಾಮಲ ಸುಂದರ, ಆ ಮೇಘಶ್ಯಾಮಲ ಅಂತ ಹೇಳ್ತೇವೆ ನಾವು. ಆದ್ರೆ ಈ ಮೇಘಶ್ಯಾಮಲ ನಮ್ಗೆ ಏನು ನೋಡ್ಲಿಕ್ಕೆ ಸಿಗುತ್ತೆ, ಇದು ಕೇವಲ ಭೌತಿಕವಾದ ಮೇಘಶ್ಯಾಮಲ. ಇದು ನಿಜವಾದ ಒಂದು ಆಧ್ಯಾತ್ಮಿಕವಾದ ಮೇಘಶ್ಯಾಮಲ ಅಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಮ್ಮ ಕಣ್ಣಿಗೆ ಕಾಣಿಸೋದು ಇಲ್ಲ. ಅಂತಹ ಒಂದು ಮೇಘಶ್ಯಾಮಲ ಬಣ್ಣ ಅದು ಮತ್ತೆ ಭೌತಿಕ ಜಗತ್ತಿನಲ್ಲಿ ನೋಡ್ಲಿಕ್ಕೆ ಸಿಗುವುದಿಲ್ಲ. ಅಷ್ಟು ಅದ್ಭುತವಾದ, ಅದು ಕಪ್ಪಾದ್ರೂ ಕೂಡ ಅದು ಒಂದು ರೀತಿಯ ಒಂದು ಮನ್ಮಥರನ್ನು ಮೀರಿಸುವಂತಹ ಒಂದು ಬಣ್ಣ ಅದು. ಆದ್ರಿಂದ ಅದು ಸಹಸ್ರಾರು ಮನ್ಮಥರನ್ನು ಭಗವಂತ ಆಕರ್ಷಿಸ್ತಾನೆ. ಸೊ ಶ್ರೀಕೃಷ್ಣನು ಆಧ್ಯಾತ್ಮಿಕ ರಾಜದ ಅತ್ಯುನ್ನತ ಗ್ರಹವಾದ ವೈಯಕ್ತಿಕ ಧಾಮದ ಸಣ್ಣ ಸುಳಿಯನ್ನು ಮಾತ್ರ ಗೀತೆಯಲ್ಲಿ ಕೊಡ್ತಾನೆ. ನನ್ನ ಧಾಮ ಹೀಗಿದೆ ಅಂದ್ಬಿಟ್ಟು ಭಗವಂತ ಒಂದು ಸಣ್ಣ ಸ್ವಲ್ಪ ಮಾತ್ರವನ್ನು ಭಗವದ್ಗೀತೆಯಲ್ಲಿ ಹೇಳ್ಕೊಡ್ತಾನೆ ಅರ್ಜುನನಿಗೆ. ಸೊ ಯಾರು ಅಲ್ಲಿಗೆ ಬರ್ತಾರೆ ಅವ್ರು ಯಾರು ಮತ್ತೆ ವಾಪಸ್ ಬರಲಿಕ್ಕೆ ಹಿಂಬರಲಿಕ್ಕೆ ಇಷ್ಟಪಡುವುದಿಲ್ಲ ಅಂದ್ಬಿಟ್ಟು. ಸೊ ಈ ಎಲ್ಲಾ ವಿಷಯಗಳನ್ನು ನಾವು ಏನು ನೋಡಿದೀವಿ ಇಲ್ಲಿವರೆಗೂ, ಈ ಎಲ್ಲವನ್ನು ಈ ಗ್ರಂಥದಲ್ಲಿ ಹಂತ ಹಂತವಾಗಿ ಈ ಎಲ್ಲಾ ಲೀಲೆಗಳನ್ನು ಭಗವಂತ ಏನೇನು ದ್ವಾರಕೆಯಲ್ಲಿ, ಮಥುರೆಯಲ್ಲಿ, ಬೃಂದಾವನದಲ್ಲಿ ಈ ಎಲ್ಲ ಕಡೆ ಏನೇನು ಲೀಲೆಗಳನ್ನು ಮಾಡಿದ್ದಾನೆ ಭಗವಂತ, ಈ ಎಲ್ಲ ಈ ಎಲ್ಲ ಒಂದು ಲೀಲೆಗಳನ್ನು ಈ ಹಂತ ಹಂತವಾಗಿ ಈ ಕೃಷ್ಣ ಎನ್ನುವ ಗ್ರಂಥ ಇಲ್ಲಿ ಎಲ್ಲ ಹಂತ ಹಂತವಾಗಿ ಪ್ರಕಟಿಸುತ್ತದೆ. ಶ್ರೀಲ ಪ್ರಭುಪಾದರು ಈ ಪುಸ್ತಕವನ್ನು ಬರೆದಿದ್ದಾರೆ ನಮ್ಗೆಲ್ಲಗೋಸ್ಕರ. ಸೊ ಕೃಷ್ಣನು ಯದುವಂಶದಲ್ಲಿ ಅವತರಿಸ್ತಾನೆ. ಇದು ಚಂದ್ರಗ್ರಹದ ದೇವನಾದ ಸೋಮನಿಂದ ಬಂದ ಕುಲಕ್ಕೆ ಸೇರಿದೆ. ಚಂದ್ರದೇವನಿಂದ ಬಂದಂಥದ್ದು. ರಾಜಮನೆತದಲ್ಲಿ ಎರಡು ವಿಭಿನ್ನ ಅಂಶಗಳಿವೆ. ಒಂದು ಚಂದ್ರ ಅಂಶ, ಇನ್ನೊಂದು ಸೂರ್ಯ ಅಂಶ. ಸೊ ಮರ್ಯಾದ ಪುರುಷೋತ್ತಮನಾದ ರಾಮನು ಹುಟ್ಟಿ ಬೆಳೆದದ್ದು ಸೂರ್ಯ ವಂಶದಲ್ಲಿ.
ಮತ್ತು ಕೃಷ್ಣನ ಹುಟ್ಟಿ ಬೆಳೆದಿದ್ದು ಚಂದ್ರವಂಶದಲ್ಲಿ. ಈ ಎರಡು ವಂಶಗಳಿದ್ದಾವೆ. ಸೊ ಇದೇ ವೈದಿಕ ವ್ಯವಸ್ಥೆ ಪ್ರಕಾರ ಕ್ಷತ್ರಿಯ ಕುಲವು ಮಾನವ ಕುಲದ ರಕ್ಷಕವಾಗಿದೆ. ಸೊ ಅದರಿಂದ ಯಾವಾಗ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ರಾಮಚಂದ್ರನಾಗಿ ಅವತರಿಸ್ತಾನೆ, ಆವಾಗ ರಘುವಂಶದಲ್ಲಿ ಅವತರಿಸ್ತಾನೆ. ಅಂದ್ರೆ ಸೂರ್ಯದೇವನ ಅಂಶ, ಅದರಲ್ಲಿ ರಘುವಂಶದಲ್ಲಿ ಅವನು ಅವತರಿಸ್ತಾನೆ. ಮತ್ತು ಕೃಷ್ಣನಾಗಿ ಅವತರಿಸಿದಾಗ ಯದುವಂಶದಲ್ಲಿ ಅವತರಿಸ್ತಾನೆ. ಸೊ ಶ್ರೀಮದ್ ಭಾಗವತದ 9ನೇ ಸ್ಕಂದ 24ನೇ ಅಧ್ಯಾಯದಲ್ಲಿ ಯದುವಂಶದ ರಾಜರ ದೀರ್ಘವಾದ ಪಟ್ಟಿ ಇದೆ. ಅವರೆಲ್ಲರೂ ಕೂಡ ಮಹಾನ್ ಶಕ್ತಿಶಾಲಿ ರಾಜರಾಗಿದ್ರು ಮತ್ತು ಶೂರಸೇನ ಮಗನಾದ ವಾಸುದೇವನು ಕೃಷ್ಣನ ತಂದೆ. ಸೊ ವಾಸ್ತವವಾಗಿ ದೇವೋತ್ತಮ ಪರಮಪುರುಷನು ಈ ಭೌತಿಕ ಪ್ರಪಂಚದ ಯಾವುದೇ ವಂಶಕ್ಕೆ ಸೇರಿದವನು ಅಲ್ಲ. ಆದ್ರೆ ತನ್ನ ಲೀಲೆಗಳನ್ನು ಮಾಡ್ಲಿಕ್ಕೋಸ್ಕರ ಯಾರಾದನ್ನಾದ್ರೂ ತಂದೆ ತಾಯಿಗಳಾಗಿ ಸ್ವೀಕರಿಸ್ತಾನೆ. ಅದು ಅವನ ಅವಾಜ್ಯ ಕೃಪೆಯಿಂದ ಮತ್ತು ಅಂತಹ ತಂದೆ ತಾಯಿಗಳು ಮಾಡಿದ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯವಾಗದಂತಹ ಒಂದು ಆಸ್ಟೆರಿಟೀಸ್, ಅಂದ್ರೆ ಅವರು ತಪಸ್ಸನ್ನು ಹಿಂದಿನ ಜನ್ಮಗಳಲ್ಲಿ ಮಾಡಿರ್ತಾರೆ. ಸೊ ಅಂತಹ ಭಕ್ತರಿಗೆ ಕರುಣೆ ತೋರಿ ಮತ್ತೆ ತನ್ನ ಅವಾಜ್ಯ ಕರುಣೆಯಿಂದ ಭಗವಂತ ಯಾರನ್ನಾದ್ರೂ ತನ್ನ ತಂದೆ ತಾಯಿಗಳಾಗಿ ಒಪ್ಕೋತಾನೆ. ಆದ್ರೆ ಅವರು ಕೂಡ ಅವನ ಭಗವಂತನ ನಿರಂತರ ಅವರು ಗೋಲೋಕದಿಂದಾನೇ ಬಂದಂತವರು. ಸೊ ಅವರು ಸಾಧಾರಣವಾದ ಯಾರನ್ನು ಭಗವಂತ ಆರಿಸ್ಕೊಳ್ಳೋದಿಲ್ಲ. ಸೊ ಅವರು ಕೂಡ ತುಂಬಾ ಪುಣ್ಯಗಳನ್ನು ಮಾಡಿರಬೇಕು. ಸೊ ಹೇಗೆ ಯಾವುದೇ ಒಂದು ಭಗವಂತ ಯಾವುದೋ ಸ್ವಂತ ಇಚ್ಛೆಯಿಂದ ಇಂಥವರನ್ನೇ ತಂದೆ ತಾಯಿಗಳ ಆರಿಸ್ಕೋಬೇಕು, ಇಂಥ ಜಾಗದಲ್ಲಿ ಅವತರಿಸ್ಬೇಕು ಅಂತ ಏನಿಲ್ಲ. ಅವನಿಗೆ ಇಚ್ಛೆ ಬಂದಂಗೆ ಅವನು ಎಲ್ಲಿ ಅವಶ್ಯಕತೆ ಇದೆಯೋ ಆ ವಂಶದಲ್ಲಿ ಭಗವಂತ ಅವರ ಸರಿಯಾದ ತಂದೆ ತಾಯಿಗಳನ್ನು ಆರಿಸ್ಕೊಂಡು ಅವನು ಅವತರಿಸ್ತಾನೆ. ಸೊ ಕೃಷ್ಣನ ಆವಿರ್ಭವಿಸಿದಾಗ ಪೂರ್ಣ ವಿಸ್ತರಣೆಗಳು ಅವನೊಂದಿಗೆ ಆವಿರ್ಭವಿಸ್ತವೆ. ಅಂದ್ರೆ ಈ ಏನಿದೆ ಇದು ಬಲದೇವನ ವಿಸ್ತರಣೆ. ಜೊತೆಗೆ ಬಲರಾಮ ಚತುರ್ಭುಜ ವಿಸ್ತರಣೆ ಸಂಕರ್ಷಣ ಮೂಲನಾಗಿದ್ದ. ಸೊ ಬಲರಾಮನು ಕೃಷ್ಣನ ಪೂರ್ಣ ವಿಸ್ತರಣೆಯೂ ಹೌದು. ಸೊ ಈ ಗ್ರಂಥದಲ್ಲಿ ಕೃಷ್ಣ ಯದುವಂಶದಲ್ಲಿ ಹೇಗೆ ಆವಿರ್ಭವಿಸಿದ ಮತ್ತು ತನ್ನ ದಿವ್ಯ ಗುಣಗಳನ್ನು ಹೇಗೆ ಪ್ರದರ್ಶಿಸಿದ ಎಂಬುದನ್ನು ಶ್ರೀಲ ಪ್ರಭುಪಾದರು ವಿವರಾಗಿ ಬರೀಲಿಕ್ಕೆ ಪ್ರಯತ್ನಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಆದ್ರೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ ಅವರು ಪ್ರಯತ್ನ ಅಲ್ಲ, ನಿಜವಾಗಿಯೂ ದೈವಾಂಶ ಸಂಭೂತರಾಗಿರೋದ್ರಿಂದ ಅವ್ರು ಮಾಡಿದ್ದೆಲ್ಲ ಕೆಲಸ ಎಲ್ಲವೂ ಕೂಡ ನಿಖರವಾಗಿ ಪರ್ಫೆಕ್ಟ್ ಆಗಿ ಇರುತ್ತೆ. ಸೊ ಇದನ್ನು ದಶಮ ಸ್ಕಂದದಲ್ಲಿ ಈ ಪುಸ್ತಕದ ಒಂದು ಸಾರಾಂಶ ಏನಿದೆ, ಇದನ್ನು ಭಾಗವತದ ದಶಮ ಸ್ಕಂದದಿಂದ ತೆಗೆದುಕೊಂಡಾಗಿದೆ. ಸೊ ಹಾಗಾಗಿ ಈ ಗ್ರಂಥದ ಆಧಾರ ವಿಷಯ ಏನಿದೆ ಅದು ದಶಮ ಸ್ಕಂದ. ಸೊ ಸಾಮಾನ್ಯವಾಗಿ ಈ ಮುಕ್ತಾಕ್ತರು ಈ ಭಗವಂತನ ಲೀಲೆಗಳನ್ನು ಕೇಳುತ್ತಾರೆ ಮತ್ತು ಆನಂದಿಸ್ತಾರೆ. ಆದ್ರೆ ನಾವು ಬದ್ಧಾತ್ಮರಾದವರು ಯಾರೋ ಒಬ್ಬ ಸಾಮಾನ್ಯ ಮನುಷ್ಯನ ಚಟುವಟಿಕೆಗಳ ಕಥೆಗಳನ್ನು ಓದ್ಲಿಕ್ಕೆ ಇಷ್ಟಪಡ್ತೀವಿ. ಯಾವುದೋ ಒಂದು ನ್ಯೂಸ್ ಪೇಪರ್, ಯಾವುದೋ ಒಂದು ಪುಸ್ತಕ, ಯಾವುದೋ ಒಂದು ಕತೆ, ಸಾಮಾಜಿಕ ಧಾರಾವಾಹಿ, ಅದು ಇದು ಎಲ್ಲ ಓದ್ಲಿಕ್ಕೆ ಆಸಕ್ತಿ ಹೊಂದ್ತೀವಿ. ಸೊ ಆದ್ರೆ ಈ ಭಗವಂತನ ದಿವ್ಯ ಲೀಲೆಗಳನ್ನು ವಿವರಿಸುವ ಇಂತಹ ಆಖ್ಯಾನಗಳು ಶ್ರೀಮದ್ ಭಾಗವತ ಮತ್ತು ಪುರಾಣಗಳಲ್ಲಿ ಕಂಡು ಬಂದರೂ ಕೂಡ ಬದ್ಧಾತ್ಮರು ಮಾತ್ರ ಸಾಮಾನ್ಯ ಕಥೆಗಳನ್ನೇ ಅಧ್ಯಯನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ನಮ್ಗೆ ಭಗವದ್ಗೀತೆಯಲ್ಲಿ ಅಷ್ಟು ನಮಗೆ ರುಚಿ ಸಿಗುವುದಿಲ್ಲ. ಯಾಕೆ ಅಂದ್ರೆ ನಮ್ಗೆ ಅದಕ್ಕೆ ಬೇಕಾದ ಸಾಧನೆಯನ್ನು ನಾವು ಮಾಡಿಲ್ಲ. ಸೊ ನಾವು ಹೈಯರ್ ಟೇಸ್ಟ್ ಅಂತ ಏನಿದೆ, ಶ್ರೀಲ ಪ್ರಭುಪಾದ್ರೆ ಯಾವಾಗ್ಲೂ ಹೇಳ್ತಿದ್ರು, ಹೈಯರ್ ಟೇಸ್ಟ್ ಅಂದ್ರೆ ನಾವು ಗುಲಾಬ್ ಜಾಮೂನ್ ಅನ್ನು ಟೇಸ್ಟ್ ಮಾಡಿದ್ರೆ ಆಮೇಲೆ ಯಾವುದು ನಮ್ಗೆ ಇಷ್ಟ ಆಗಲ್ಲ ತಿನ್ಲಿಕ್ಕೆ. ಸೊ ಹೈಯರ್ ಟೇಸ್ಟ್ ಒಂದು ಸಾರಿ ನಾವು ಮಾಡಿದ್ರೆ ಆಮೇಲೆ ನಮ್ಗೆ ಈ ಶ್ರೀಮದ್ ಭಾಗವತ ಮತ್ತು ಪುರಾಣ ಗ್ರಂಥಗಳಲ್ಲಿ ಮಾತ್ರ ನಮ್ಗೆ ಆಕರ್ಷಣೆ ಬರುತ್ತೆ, ಬೇರೆ ಎಲ್ಲಿಗೂ ಅದು ಆಕರ್ಷಣೆ ಸಿಗೋದಿಲ್ಲ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಮೂರು ರೀತಿಯ ಜನರಿದ್ದಾರೆ. ಒಂದು ಮುಕ್ತಾತ್ಮರು, ಇನ್ನೊಂದು ಮುಕ್ತಿಯನ್ನು ಪಡೆಯಲು ಪ್ರಯತ್ನ ಪಡುವವರು, ಮತ್ತು ಮೂರನೇವರೆಗೂ ಐಹಿಕ ಮನೋಭಾವದ ಜನರಿಂದ ಕೂಡಿರುವಂತದ್ದು. ಮೂರು ರೀತಿಯ ವ್ಯಕ್ತಿಗಳು. ಒಂದು ಮುಕ್ತ ಆತ್ಮರು, ಇನ್ನೊಂದು ಮುಕ್ತಿಯನ್ನು ಪಡೆಯಲಿಕ್ಕೆ ಪ್ರಯತ್ನ ಪಡ್ತಾ ಇರೋರು. ಯಾರು ಈ ತಾವು ಯಾರು, ತಮ್ಮ ಜೀವನ ಏನು, ನಮಗೂ ಭಗವಂತನಿಗೆ ಏನು ಸಂಬಂಧ, ಈ ವಿಷಯ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವಂತ ಕೃಷ್ಣನ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಮನುಷ್ಯನ ಸಹಸ್ರೇಶು ಸಿದ್ಧಯೇ ಅಂತ ಹೇಳಿದ್ದಾನೆ. ಸಹಸ್ರಾರು ಮನುಷ್ಯರಲ್ಲಿ ಒಬ್ಬನು ಮಾತ್ರ, ಒಬ್ಬರೋ ಇಬ್ಬರು ಭಗವಂತನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಅಂತಹವರಲ್ಲಿ ವಾಸುದೇವಂ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭವ ಅಂತ ಭಗವಂತ ಹೇಳಿದ. ಅಂದ್ರೆ ಅಂತಹ ಮಹಾತ್ಮ ಏನು ಸಿಗುವುದು ತುಂಬಾ ಕಷ್ಟ. ಆದ್ರಿಂದ ಇದು ಎರಡನೇ ವರ್ಗದ ಜನಗಳು.
ಮೊದಲನೇವರು ಮುಕ್ತಾತ್ಮರು, ಅವರಿಗೆ ಈ ವರ್ಗದಲ್ಲಿ ಬರುವುದಿಲ್ಲ. ಸೊ ಈ ಎರಡನೇ ವರ್ಗದವರು ಈ ರೀತಿಯ ಜನಗಳು. ಅವರು ಪ್ರಯತ್ನ ಪಡ್ತಾರೆ, ಕೃಷ್ಣನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅವರು ಭಕ್ತಿ ಸೇವೆ ಮಾರ್ಗವನ್ನು ಬಿಡಿ ಬೇರೆ ಬೇರೆ ಎಲ್ಲಾ ಒಂದು ಮಾರ್ಗಗಳನ್ನು ಹಿಡಿಯುವುದರಿಂದ ಅವರಿಗೆ ಇದೊಂದು ಸಿಗುವುದಿಲ್ಲ. ಸೊ ವಾಸುದೇವಂ ಸರ್ವಮಿತಿ ಅಂತ ತಿಳ್ಕೊಳ್ಳಿಕ್ಕೆ ಅಂತಹ ಒಂದು ಜ್ಞಾನ ಮಾರ್ಗ ಮತ್ತು ಹಠಯೋಗ ಮಾರ್ಗಗಳಲ್ಲಿ ಅವರಿಗೆ ಸುಮಾರು ಜನ್ಮಗಳು ತೆಗಿಬೇಕು. ಆದ್ರಿಂದ ಅದು ತುಂಬಾ ಕಷ್ಟಕರವಾದ ಕೆಲಸ. ಆದ್ರೆ ಈ ಮೂರನೇ ವರ್ಗ ಏನಿದೆ ಆದ್ರೂ ಅವರು ಸ್ವಲ್ಪನಾದ್ರೂ ಪರವಾಗಿಲ್ಲ. ಈ ಮೂರನೇ ವರ್ಗ ಏನಿದೆ, ಇವರಿಗೆ ಕೃಷ್ಣನ ಅವಶ್ಯಕತೆನೇ ಇಲ್ಲ. ಅವರು ಯಾವಾಗಲೂ ಐಹಿಕ ಮನೋಭಾವದಲ್ಲೇ ಇರ್ತಾರೆ. ಸೊ ಆದ್ರಿಂದ ಒಬ್ಬನು ಮುಕ್ತನಾಗಿರ್ಲಿ, ಮುಕ್ತಿಗಾಗಿ ಪ್ರಯತ್ನಿಸ್ಲಿ, ಅಥವಾ ಸಂಪೂರ್ಣ ಐಹಿಕ ಆಗಿರ್ಲಿ, ಶ್ರೀಕೃಷ್ಣ ಲೀಲೆಗಳು ಎಲ್ಲರಿಗೂ ಕೂಡ, ಈ ಮೂರು ಜನದ ಗುಂಪಿಗೆ ಶ್ರೀಕೃಷ್ಣನ ಲೀಲೆಗಳು ಅಧ್ಯಯನ ಯೋಗ್ಯವಾಗಿದೆ. ಸೊ ಆದ್ರೆ ಇವು ಯಾವುದನ್ನೇ ಮಾಡಬೇಕಾದ್ರೂ ಸ್ವಲ್ಪವಾದ್ರೂ ಪುಣ್ಯ ಮಾಡಿರ್ಬೇಕು. ಆವಾಗ್ಲೇ ನಮ್ಗೆ ಈ ಪುಸ್ತಕದ ಈ ಶ್ರೀಕೃಷ್ಣನ ಲೀಲೆಗಳ ಅಧ್ಯಯನಕ್ಕೆ ಸ್ವಲ್ಪನಾದ್ರೂ ಒಂದು 5 ನಿಮಿಷ ಇಂಟ್ರೆಸ್ಟ್ ತಗೊಂಡು ಓದ್ಬೇಕಾದ್ರೂ ನಮ್ಗೆ ಸ್ವಲ್ಪವಾದ್ರೂ ಪುಣ್ಯ ಮಾಡಿ ಬಂದಿರಬೇಕು ಹಿಂದಿನ ಜನ್ಮಗಳಲ್ಲಿ. ಇಲ್ಲದಿದ್ರೆ ಕಷ್ಟ ಆಗುದಿಲ್ಲ. ಇಲ್ಲ ಗುರು ಮತ್ತು ಕೃಷ್ಣನ ಕೃಪೆ ಇರಲೇಬೇಕು. ಆದ್ರೆ ಮುಕ್ತಾತ್ಮರಿಗೆ ಈ ರೀತಿಯ ಯಾವುದೇ ಒಂದು ಐಹಿಕ ವಿಷಯಗಳಲ್ಲಿ ಆಸಕ್ತಿ ಇರುವುದಿಲ್ಲ. ಸೊ ನಂತರ ಈ ಮುಕ್ತಿಯ ನಂತರ ನಿಷ್ಕ್ರಿಯನಾಗುತ್ತಾರೆ ಅಂತ ಕೆಲವರು ಹೇಳ್ತಾರೆ. ಅದರೆಲ್ಲ ಸುಳ್ಳು, ಎಲ್ಲ ನಿಜ ಅಲ್ಲ. ಅದು ಜೀವಿಯು ಎಂದಿಗೂ ನಿಷ್ಕ್ರಿಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಬದ್ಧ ಸ್ಥಿತಿಯಲ್ಲಿ ಇರ್ಬೋದು, ಮುಕ್ತ ಸ್ಥಿತಿಯಲ್ಲಿ ಇರ್ಬೋದು, ಅವನು ಸಕ್ರಿಯವಾಗೇ ಇರ್ತಾನೆ. ಸೊ ಯಾವಾಗ್ಲೂ ಈವನ್ ರೋಗಗ್ರಸ್ತ ವ್ಯಕ್ತಿ ಕೂಡ ಸಕ್ರಿಯನಾಗಿ ಇರ್ತಾನೆ. ಆದ್ರೆ ಅವನ ಚಟುವಟಿಕೆಗಳೆಲ್ಲವೂ ವೇದನಾದಾಯಕವಾಗಿರುತ್ತೆ. ಇಲ್ಲಿ ರೋಗಗ್ರಸ್ತ ಅಂದ್ರೆ ಬದ್ಧಾತ್ಮರ ಬಗ್ಗೆ ಹೇಳಲಾಗ್ತಾ ಇದ್ರೆ, ಯಾರಿಗೂ ಭಗವಂತನ ಬಗ್ಗೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ. ಅವರು ಮಾಡುವ ಚಟುವಟಿಕೆ ಎಲ್ಲವೂ ಕೂಡ ಅವರಿಗೂ ಕೂಡ ಕಷ್ಟಕರವಾಗಿರುತ್ತೆ, ಬೇರೆಯ ವ್ಯಕ್ತಿಗಳಿಗೂ ಕೂಡ ಬೇರೆ ಜೀವಿಗಳಿಗೂ, ಬರೀ ವ್ಯಕ್ತಿಗಳು ಅಂತಲ್ಲ, ಬರೀ ಪ್ರತಿಯೊಂದು ಜೀವಿಗೂ, ಅವರ ಸುತ್ತಮುತ್ತ ಇರುವ ಪ್ರತಿಯೊಂದು ಜೀವಿಗಳಿಗೂ ಕೂಡ ಅವರಿಂದ ಬರೀ ವೇದನವನ್ನು ಕೊಡುವಂತಹ ಒಂದು ಚಟುವಟಿಕೆ ಅವರದಾಗಿರುತ್ತೆ. ಆದ್ರೆ ಯಾರು ಮುಕ್ತರಾಗಿರ್ತಾರೆ ಅವರು ಕೂಡ ಸಕ್ರಿಯ ಆಗಿರ್ತಾರೆ. ಮುಕ್ತಾತ್ಮರು ಏನ್ ಮಾಡ್ತಾರೆ, ಅವರು ಆರೋಗ್ಯ ಸ್ಥಿತಿಯಲ್ಲಿ ಇರ್ತಾರೆ ಮತ್ತು ಅವರ ಚಟುವಟಿಕೆ ಎಲ್ಲವೂ ಕೂಡ ಆನಂದದಿಂದ ತುಂಬಿರುತ್ತವೆ. ಅದೇ ರೀತಿ ನಿರಾಕಾರವಾದಿಗಳು, ರೋಗಗ್ರಸ್ತರು ಬದ್ಧ ಚಟುವಟಿಕೆಗಳಿಂದ ಮುಕ್ತ ಪಡೆಯಲು ಮಾತ್ರ ಬಯಸುತ್ತಾರೆ. ಅವರಿಗೆ ಆರೋಗ್ಯಕರ ಸ್ಥಿತಿಯ ಒಂದು ಚಟುವಟಿಕೆ ಬಗ್ಗೆ ಯಾವುದೇ ಒಂದು ಅವರಿಗೆ ಅದರ ಜ್ಞಾನ ಇರೋದಿಲ್ಲ. ಸೊ ಅದರಿಂದ ನಿಜವಾಗಿ ಮುಕ್ತರಾಗಿರುವ ಮತ್ತು ಸಂಪೂರ್ಣ ಜ್ಞಾನದಲ್ಲಿರುವವರು ಮಾತ್ರ ಅಂದ್ರೆ ಮುಕ್ತರಾಗಿರ್ತಾರೆ ಯಾರು ಮತ್ತು ಸಂಪೂರ್ಣ ಜ್ಞಾನದಲ್ಲಿರ್ತಾರೆ, ಅವರು ಮಾತ್ರ ಕೃಷ್ಣನ ಲೀಲೆಗಳನ್ನು ತೊಡಲಿಕ್ಕೆ ಶ್ರವಣ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇಂತಹ ತೊಡಗಿಸಿಕೊಳ್ಳುವೆ ಶುದ್ಧ ಆಧ್ಯಾತ್ಮಿಕ ಚಟುವಟಿಕೆ ಆಗಿದೆ. ಸೊ ಅದರಿಂದ ನಾವೆಲ್ಲರೂ ಇಲ್ಲಿ ಬಂದು ಕ್ಲಾಸ್ ಅಲ್ಲಿ ಕುತ್ಕೊಂಡು ಇಲ್ಲೆಲ್ಲ ಕೇಳ್ತಾ ಇದ್ದೀವಿ. ಸೊ ಅದರಿಂದ ಇದು ಕೇವಲ ನಮ್ದು ಯಾವುದೋ ಪುಣ್ಯ ಕರ್ಮಗಳಾಗಿರ್ಬೇಕು ಮತ್ತು ಭಗವಂತನ ಕೃಪೆ, ಗುರು ಮತ್ತು ಕೃಷ್ಣನ ಕೃಪೆಯಿಂದ ನಮಗೆ ಈ ಭಾಗ್ಯ ಸಿಕ್ಕಿದೆ, ಭಗವಂತನ ಬಗ್ಗೆ ಮಾತಾಡುವಂಥದ್ದು, ಭಗವಂತನ ಬಗ್ಗೆ ಕೇಳುವಂಥದ್ದು. ಸೊ ಇಂತಹ ಒಂದು ನಿಜವಾಗಿಯೂ ನಾವು ರೋಗಗ್ರಸ್ತ ಸ್ಥಿತಿಯಿಂದ ಆರೋಗ್ಯಕರ ಸ್ಥಿತಿಗೆ ಹೋಗುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವು ಸ್ವಲ್ಪ ಪ್ರಯತ್ನ ಮಾಡಿದ್ರು ಸಾಕು, ಕೃಷ್ಣ ನಮ್ಮನ್ನು ಅಂತಹ ಒಂದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ಹೆಚ್ಚು ತೊಡಗಿಸುವ ಒಂದು ಅವಕಾಶವನ್ನು ಮಾಡಿಕೊಡ್ತಾನೆ. ಮೊದಲು ನಾವು ಕೆಲವು ವರ್ಷಗಳ ಹಿಂದೆ ಒಂದ್ ರೌಂಡ್ ಜಪ ಮಾಡ್ಲಿಕ್ಕೂ ಟೈಮ್ ಸಿಗ್ತಾ ಇಲ್ಲ ಅಂತ ಇದ್ವಿ. ಈಗ ನಾವೆಲ್ಲರೂ 16 ಸುತ್ತು, 20 ಸುತ್ತು, ಕೆಲವರು ಏಕಾದಶಿ 32, 64 ಸುತ್ತು ಎಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆಲ್ಲರಿಗೂ ಕೂಡ ಭಗವಂತನೇ ಒಂದು ಬುದ್ಧಿಯನ್ನು ಕೊಡ್ತಾನೆ ಮತ್ತು ಅದೇ ರೀತಿ ಸಮಯವನ್ನು ಕೂಡ ಮಾಡಿಕೊಡ್ತಾನೆ. ಸೊ ನಾವು ಸ್ವಲ್ಪ ಸಮಯವನ್ನು ತೊಡಗಿಸಿಕೊಂಡ್ರೆ ಸಾಕು, ಭಗವಂತ ಇನ್ನಷ್ಟು ಸಮಯವನ್ನು ಕೊಡ್ತಾನೆ ಹೋಗ್ತಾನೆ. ಅದರಿಂದ ನಮ್ಮ ಪ್ರಯತ್ನ ನಾವು ಮಾಡ್ಲೇಬೇಕು. ಸೊ ಅದರಿಂದ ಆ ಪ್ರಯತ್ನ ಮಾಡ್ಲಿಕ್ಕೂ ಕೂಡ ನಾವು ಯಾವಾಗ್ಲಾದ್ರೂ ಪುಣ್ಯ ಮಾಡಿರ್ಬೇಕು. ಇಲ್ಲ ಅಂದ್ರೆ ಯಾವುದೇ ಜನ್ಮಗಳಲ್ಲಿ ಪುಣ್ಯ ಮಾಡಿರ್ಬೇಕು. ಇಲ್ಲ ಅಂದ್ರೆ ಅದು ಕೂಡ ನಮಗೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಸೊ ನಿಜವಾಗಿ ಮುಕ್ತರಾದ ವ್ಯಕ್ತಿಗಳಿಗೆ ಕೃಷ್ಣನ ಲೀಲೆಗಳ ಬಗ್ಗೆ ಕೇಳುವುದು ಅತ್ಯಗತ್ಯ. ಸೊ ಯಾರು ಮುಕ್ತರಾಗಿದ್ದಾರೆ ಅವರಂತೂ ಕೇಳ್ತಾನೆ ಇರ್ಬೇಕು. ಯಾಕಂದ್ರೆ ಅವರಿಗೆ ಅದು ಬಿಟ್ಟರೆ ಬೇರೆ ಯಾವ ವಿಷಯಗಳು ಆನಂದದಾಯಕ ಅನ್ನಿಸೋದೇ ಇಲ್ಲ. ಸೊ ಮತ್ತೆ ಮುಕ್ತಿ ಪಡೆಯಲು ಪ್ರಯತ್ನ ಪಡ್ತಾರೆ ವ್ಯಕ್ತಿಗಳು ಯಾರು ಭಗವದ್ಗೀತೆ ಮತ್ತೆ ಶ್ರೀಮದ್ ಭಗವಂತ ಕಥನಗಳನ್ನ ಕೇಳಿದ್ರೆ ಏನಾಗುತ್ತೆ, ಮುಕ್ತಿ ಮಾರ್ಗ ಅತ್ಯಂತ ಸ್ಪಷ್ಟವಾಗುತ್ತೆ. ಭಗವಂತ ಅವರಿಗೆ ದಾರಿ ತೋರಿಸ್ಕೊಡ್ತಾನೆ. ಗುರು ಮತ್ತು ಭಗವಂತನ ಕೃಪೆಯಿಂದ ಅವರಿಗೆ ದಾರಿ ಸಿಗುತ್ತೆ. ಸೊ ಅದರಿಂದ ನಾವು ನಿರಂತರವಾಗಿ ಗೀತೆಯನ್ನು ಅಧ್ಯಯನ ಮಾಡೋದ್ರಿಂದ ಶ್ರೀಕೃಷ್ಣನ ಸ್ಥಾನದ ಬಗ್ಗೆ ಸಂಪೂರ್ಣ ಅರಿವು ನಮಗೆ ಸಿಗುತ್ತೆ. ಮತ್ತು ಕೃಷ್ಣನ ಕಮಲದ ಪಾದಗಳಲ್ಲಿ ನಮ್ಮ ಮನಸ್ಸು ನಿಂತಾಗ ಭಗವದ್ಗೀತೆ ಶ್ರೀಮದ್ ಭಾಗವತದಲ್ಲಿ ವಿವರಿಸಿದ ಕೃಷ್ಣನ ಲೀಲೆಗಳನ್ನು ಒಂದು ವ್ಯಕ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ನಮ್ಗೆ ಅರ್ಥ
ಮಾಡ್ಕೊಳ್ಳೋಕೆ ಬೇಕಾಗಿರೋದು ಏನು ಅಂದ್ರೆ ಕೃಷ್ಣನ ಲೀಲೆಗಳನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಸಾಕು. ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ, ಆದ್ರೆ ಕೃಷ್ಣನ ಲೀಲೆಗಳನ್ನು ನಾವು ಈ ಪುಸ್ತಕಗಳಿಂದ ನಮ್ಮನ್ನ ಮಾಡ್ತಾ ಇದ್ರೆ ನಮಗೆ ಸೊ ಅಷ್ಟೇ ಸಾಕು. ಭಗವಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯಾರು ನನ್ನ ಪುಸ್ತಕಗಳನ್ನು ಓದ್ತಾ ಇದ್ದಾರೆ ಅವರ ಮೇಲೆ ನನ್ನ ಕೃಪೆ ಇದೆ ಅಂತ ಹೇಳ್ತಾರೆ. ಸೊ ಅಂದ್ರೆ ಕೃಷ್ಣನ ಪುಸ್ತಕಗಳನ್ನು ಶ್ರೀಲ ಪ್ರಭುಪಾದರು ಬರೆದಿರೋ ಪುಸ್ತಕಗಳನ್ನು ಓದ್ತಾ ಇದ್ರೆ ಸಾಕು, ಶ್ರೀಲ ಪ್ರಭುಪಾದರು ಹೇಳ್ತಾರೆ ನನ್ನ ಕೃಪೆ ಅವರ ಮೇಲಿದೆ ಅಂದ್ಬಿಟ್ಟು. ಅಂದ್ರೆ ಶ್ರೀಲ ಪ್ರಭುಪಾದರು ನಮ್ಮನ್ನು ನೋಡ್ಕೋತಾ ಇದ್ದಾರೆ ಅಂದ್ಬಿಟ್ಟು, ನಮ್ಮನ್ನು ಗೋಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಶ್ರೀಲ ಪ್ರಭುಪಾದರು ಅಂತ ಅಲ್ಲಿ ಶ್ರೀಲ ಪ್ರಭುಪಾದರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ಕಥೆ ಅಂದ್ರೆ ಎರಡು ವಿವರಗಳು, ಕೃಷ್ಣನ ಬಗೆಗಿನ ವಿವರಣೆಗಳು ಮತ್ತು ಕೃಷ್ಣನ ಎರಡು ರೀತಿಯ ಕೃಷ್ಣ ಕಥೆಗಳು. ಒಂದು ಕೃಷ್ಣನಿಂದ ಹೇಳಲ್ಪಟ್ಟ ಕಥನಗಳು ಮತ್ತು ಕೃಷ್ಣನ ಬಗ್ಗೆ ಹೇಳಲ್ಪಟ್ಟ ಕಥನಗಳು. ಸೊ ಎರಡು ರೀತಿಯ ಕಥೆಗಳು ಕೃಷ್ಣನ ಬಗ್ಗೆ. ಸೊ ಎರಡೂ ಕೂಡ ಅಷ್ಟೇ ಒಂದು ಉತ್ಸಾಹವನ್ನು ಕೊಡುವಂತಹ ಎರಡು ಸಾಹಿತ್ಯಗಳು. ಸೊ ಭಗವದ್ಗೀತೆ ಸ್ವಯಂ ಕೃಷ್ಣನಿಂದಲೇ ಹೇಳಲ್ಪಟ್ಟಿದ್ದು, ಅದಕ್ಕೆ ಭಗವದ್ಗೀತೆ ಅಂದ್ರೆ ಭಗವಂತನ ಹಾಡು, ಭಗವಂತನ ಬಾಯಿಂದ ಬಂದಂಥದ್ದು. ಸ್ವಯಂ ಕೃಷ್ಣನಿಂದಲೇ ಹೇಳಲ್ಪಟ್ಟ ಭಗವದ್ವಿಜ್ಞಾನದ ತತ್ವಶಾಸ್ತ್ರ ಹಾಗೂ ಕಥನ. ಸೊ ಅದೇ ರೀತಿ ಶ್ರೀಮದ್ ಭಾಗವತದಲ್ಲಿಯೂ ಕೂಡ ಕೃಷ್ಣನ ಚಟುವಟಿಕೆಗಳು ಮತ್ತು ದಿವ್ಯ ಲೀಲೆಗಳ ಬಗ್ಗೆ ಕಥನ ಇದೆ. ಜೊತೆಗೆ ಕೃಷ್ಣನೇ ತಾನೇ ಸ್ವಯಂ ಉಪದೇಶಿಸುವ ಒಂದು ಸುಮಾರು ಅಧ್ಯಾಯಗಳು ಇದಾವೆ ಭಾಗವತದಲ್ಲಿ. ಉದಾಹರಣೆಗೆ ಉದ್ಧವ ಗೀತೆ ಏನಿದೆ, ಅದು ಸಂಪೂರ್ಣವಾಗಿ ಕೃಷ್ಣನೇ ಉದ್ಧವನಿಗೆ ಹೇಳ್ತಾನೆ, ಅದು 11ನೇ ಕ್ಯಾಂಟೋದಲ್ಲಿ ಬರುತ್ತೆ. ಸೊ ಇವೆರಡೂ ಕೂಡ ಕೃಷ್ಣ ಕಥೆಗಳೇ. ಸೊ ಈ ಕೃಷ್ಣ ಜೊತೆಗೆ ಕಪಿಲ ಮಹರ್ಷಿಯ ಕಥನಗಳು ಕೂಡ ನಾವು ನೋಡ್ಲಿಕ್ಕೆ ಸಿಗುತ್ತೆ ನಮ್ಗೆ 3ನೇ ಕ್ಯಾಂಟೋದಲ್ಲಿ. ಸೊ ಆ ಕಪಿಲ ಮಹರ್ಷಿಯ ಕಥನಗಳು ಕೂಡ ಕಪಿಲ ಮಹರ್ಷಿ ತನ್ನ ದೇವಿ, ತನ್ನ ತಾಯಿಯಾದ ದೇವಹೂತಿಗೆ ಹೇಳ್ತಾನೆ. ಸೊ ಅದು ಕೂಡ ಕೃಷ್ಣನ ವಾಣಿ, ಅದು ಕೂಡ ಕೃಷ್ಣನ ಬಾಯಿಂದನೇ ಬಂದಿರುವಂತ ಶ್ಲೋಕಗಳು. ಸೊ ಅದರಿಂದ ಮಿಕ್ಕದ್ದೆಲ್ಲ ಕೃಷ್ಣನ ಬಗ್ಗೆ ಕೃಷ್ಣನ ಭಕ್ತರು ಹೇಳುವಂತಹ ಕಥನಗಳು. ಸೊ ಈ ರೀತಿಯಾಗಿ ಒಂದು ಕೃಷ್ಣನಿಂದಲೇ ಸ್ವಯಂ ಹೇಳಲ್ಪಟ್ಟ ಭಗವದ್ವಿಜ್ಞಾನ ಮತ್ತು ತತ್ವಶಾಸ್ತ್ರ ಮತ್ತು ಅದನ್ನು ಕಥನ ಆಗಿದೆ. ಸೊ ಮತ್ತೆ ಇನ್ನೊಂದು ಯಾರು ಕೃಷ್ಣನ ಭಕ್ತರು ಕೃಷ್ಣನ ಬಗ್ಗೆ ಹೇಳುವಂಥದ್ದು. ಉದಾಹರಣೆಗೆ ಉದ್ಧವ ಹೇಳುವಂಥದ್ದು, ನಂತರ ವಿದುರ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಸುಮಾರಷ್ಟು ಕೃಷ್ಣನ ಬಗ್ಗೆ ಕೃಷ್ಣನ ಎಲ್ಲ ಭಕ್ತರು ಹೇಳಿದ್ದಾರೆ. ಸೊ ಅದ್ರಲ್ಲಿ ಬ್ರಹ್ಮದೇವರು ಹೇಳ್ತಾರೆ, ಆಮೇಲೆ ಪೃಥ್ವಿ ಮಹಾರಾಜರಿಗೆ ಹೇಳ್ತಾರೆ. ಸೊ ಈ ರೀತಿಯಾಗಿ ಎಲ್ಲ ಅವರು ಯಾರ್ಯಾರು ಬಂದಿದ್ದಾರೆ ಭಾಗವತದಲ್ಲಿ ಅವರೆಲ್ಲರೂ ಕೂಡ ಕೃಷ್ಣನ ಬಗ್ಗೆ ಮಾತಾಡ್ತಾರೆ. ಆದ್ರಿಂದ ಈ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪ್ರಾಥಮಿಕವಾಗಿ ಉದ್ದೇಶ ಏನು ಅಂದ್ರೆ ಈ ಗ್ರಂಥವನ್ನು ಮಾಡುವಂಥದ್ದು, ಬರೆದಿರುವಂಥದ್ದು ಏನಕ್ಕೆ ಜನರನ್ನು ಕೃಷ್ಣ ಅಥವಾ ಕೃಷ್ಣ ಕಥೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರೇರೇಪಿಸಲು, ಇದರಿಂದ ಭೌತಿಕ ಬಂಧನದಿಂದ ಮುಕ್ತವಾಗುವುದು ಅಂತ ಹೇಳಿದ್ರು. ಕೃಷ್ಣನ ಈ ಕೆಲವರಿಗೆ ಕಥೆಗಳ ಮೂಲಕವಾಗಿ ಭಗವಂತನನ್ನು ಕಥೆಗಳ ಮೂಲಕವಾಗಿ ಹೇಳ್ತಾ ಇದ್ರೆ ಅವರು ತುಂಬಾ ಇಷ್ಟಪಟ್ಟು ಕೇಳ್ತಾರೆ ಕೆಲವು ಜನಗಳು. ಸೊ ಅಂತವರಿಗೋಸ್ಕರನೇ ಮಹಾಭಾರತ ಕಥನಗಳನ್ನು ಬರೆದಿರುವಂತದ್ದು. ಸೊ ಆದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ಒಂದು ತಮ್ಮ ಪ್ರಯತ್ನವನ್ನು ಏನ್ ಮಾಡಿದ್ದಾರೆ ಅಂದ್ರೆ ದಶಮ ಸ್ಕಂದದ ಸಂಪೂರ್ಣ ಕಥೆಯನ್ನು ಈ ಪುಸ್ತಕದಲ್ಲಿ ಕಥೆ ರೂಪದಲ್ಲಿ ಬರೆದಿದ್ದಾರೆ. ಅಂದ್ರೆ ನಮ್ಗೆಲ್ರಿಗೂ ಈ ಕೃಷ್ಣ ಕಥನವನ್ನು ಅರ್ಥ ಮಾಡಿಕೊಳ್ಳುವಂತೆ ಶ್ರೀಲ ಪ್ರಭುಪಾದರು ಏನ್ ಬರೆದಿದ್ದಾರೆ ಅಷ್ಟನ್ನು ಓದುವುದರಿಂದಲೂ ಕೂಡ ನಾವು ಭೌತಿಕ ಬಂಧನದಿಂದ ಮುಕ್ತರಾಗಬಹುದು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಅದೇ ರೀತಿ ಈ ಕೃಷ್ಣ ಕಥೆ ಅತ್ಯಂತ ಐಹಿಕವಾದಿ ವ್ಯಕ್ತಿಗಳಿಗೂ ಕೂಡ ಸಂಪೂರ್ಣ ಆಕರ್ಷಕವಾಗಿರುತ್ತೆ. ಯಾಕಂದ್ರೆ ಗೋಪಿಯರೊಂದಿಗೆ ಕೃಷ್ಣ ಲೀಲೆಗಳು ಈ ಭೌತಿಕ ಪ್ರಪಂಚದ ಯುವತಿ ಮತ್ತು ಯುವಕರ ನಡುವಣ ಪ್ರೇಮ ವಿವಾಹಗಳಂತೆ ಸಾಧಾರಣ ಕಣ್ಣುಗಳಿಗೆ ಕಾಣಿಸುತ್ತೆ, ಆದ್ರೆ ಅದು ಅಲ್ಲ, ನಿಜವಾದ ಭಾವನೆ ಅಲ್ಲ ಅದು. ಸೊ ಏಕೆಂದ್ರೆ ಇಲ್ಲಿ ಆನಂದವನ್ನು ಕೊಡುವ ಶಕ್ತಿಯನ್ನು ಶ್ರೀಮತಿ ರಾಧಾರಾಣಿ ಮತ್ತು ಕಾಮದ ಆಧಾರದ ಮೇಲೆ ಪ್ರೇಮ ವ್ಯವಹಾರಗಳ ಆಕರ್ಷಣೆ ಏನಿದೆ ಇದು ದೇವೋತ್ತಮ ಪರಮರ್ಶನ ಮೂಲ ಲಕ್ಷಣವಾಗಿದೆ. ಮತ್ತು ಭಗವಂತನ ಅಂಶಗಳಾದ ಬದ್ಧಾತ್ಮರಾದ ನಮಗೂ ಕೂಡ ಅಂತ ಭಾವನೆಗಳಿವೆ. ಆದ್ರೆ ನಾವು ಮಾಡುವ ತಪ್ಪು ಕೆಲಸ ಏನಂದ್ರೆ ವಿಕೃತ ಅಲ್ಪ ಸ್ಥಿತಿಯಲ್ಲಿ ನಾವು ಅದನ್ನು ಯೋಚನೆ ಮಾಡ್ತೇವೆ. ಸೊ ಈ ಭೌತಿಕ ಪ್ರಪಂಚದಲ್ಲಿ ಯಾರು ಇಂತಹ ಜೀವನದ ಒಂದು ಬೆನ್ನತ್ತಿರ್ತೇವೆ ಅವರು ಕೃಷ್ಣನ ಲೀಲೆಗಳ ಬಗ್ಗೆ ಕೇಳಿದಾಗ ಅವ್ರಿಗೆ ಅನ್ಸುತ್ತೆ ಅದು ಭೌತಿಕ ಅನ್ಸುತ್ತೆ, ಆದ್ರೂ ಕೂಡ ಅವರು ದಿವ್ಯ ಆನಂದವನ್ನು ಸವಿಯುತ್ತಾರೆ. ಏನಕೇನ ಪ್ರಕಾರೇಣ ಕೃಷ್ಣನ ಬಗ್ಗೆ ಕೇಳಬೇಕು, ನಾವು ಹೆಂಗಾದ್ರೂ ಸರಿ ಕೃಷ್ಣನ ಬಗ್ಗೆ ಕೇಳಬೇಕು. ಸೊ ಇದರ ಅನುಕೂಲ ಏನು ಅಂದ್ರೆ ಅವರು ಕ್ರಮೇಣ ಆಧ್ಯಾತ್ಮಿಕ ಮಟ್ಟಕ್ಕೆ ಏರ್ತಾರೆ. ಮೊದಲು ಅವರು ಮನಸ್ಸು ವಿಕೃತವಾಗಿದ್ರು ಅವರು ನಿಧಾನವಾಗಿ ಇದನ್ನು ಮತ್ತೆ ಕೇಳ್ತಾ ಅವರು ಆಧ್ಯಾತ್ಮಿಕ ಸ್ಥಿತಿಗೆ ಏರ್ತಾರೆ. ಸೊ ಅದರಿಂದ ಅವರು ಆ ಭಗವಂತನ ದಿವ್ಯ ಒಂದು ಸಾನ್ನಿಧ್ಯವನ್ನು ಅನುಭವಿಸ್ತಾರೆ. ಸೊ ಇದರ ಅನುಕೂಲ ಏನಂದ್ರೆ ನಿಧಾನವಾಗಿ ಅವರು ಆಧ್ಯಾತ್ಮಿಕ ಮಟ್ಟಕ್ಕೆ ಏರ್ತಾರೆ. ಸೊ ಮತ್ತೆ ಅವರು ಭಗವಂತನ ದಿವ್ಯ ಪ್ರೇಮೆಗೆ ಏರಿಸಲ್ಪಡ್ತಾರೆ. ಸೊ ಹೀಗಾಗಿ
ಮೊದಲು ಶ್ರವಣ ಭೌತಿಕ ಜೀವನಕ್ಕೆ ಪ್ರಥಮವಾಗಿದ್ರೂ ಕೂಡ ಕೃಷ್ಣನ ಕೃಪೆಯಿಂದ ಈ ಕೃಷ್ಣ ಗ್ರಂಥ ಮುಕ್ತಾತ್ಮರಿಗೆ ಮುಕ್ತಿಯೆಂದು ಪ್ರಯತ್ನಿಸುವವರಿಗೆ ಮತ್ತು ಐಹಿಕ ಬದ್ಧವಾದಿಗಳಿಗೆ ಸಮಾನವಾಗಿ ಆಕರ್ಷಕವಾಗಿರುತ್ತೆ. ಮುಕ್ತಾತ್ಮರಿಗೆ ಅವರು ಏನು ಕೃಷ್ಣ ಎಲ್ಲಿದ್ದಾನೆ, ಕೃಷ್ಣ ಅಂತ ಒಂದು ಶಬ್ದ ಕಂಡ್ರು ಅದು ಆಕರ್ಷಣೀಯವಾಗಿರುತ್ತದೆ. ಸೊ ಯಾರು ಪ್ರಯತ್ನ ಪಡ್ತಾ ಇದ್ದಾರೆ, ಅವರು ಕೃಷ್ಣನ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ, ಅವ್ರಿಗೂ ಅನುಕೂಲ ಆಗುತ್ತೆ. ಮತ್ತು ಯಾರು ಐಹಿಕವಾದಿಗಳಾಗಿರ್ತಾರೆ, ಅವರು ತಮ್ಮ ಕಾಮ ಭಾವನೆಯಿಂದ ನೋಡಿದ್ರೂ ಕೂಡ ಪ್ರಾರಂಭದಲ್ಲಿ, ನಂತರ ನಿಧಾನವಾಗಿ ಅವರು ಉನ್ನತ ಮಟ್ಟಕ್ಕೆ ಅವರು ಮಾನಸಿಕ ಸ್ಥಿತಿ ಏರಿಸಲ್ಪಡುತ್ತದೆ. ಸೊ ಅದರಿಂದ ಈ ಪುಸ್ತಕ ಏನಿದೆ, ಪ್ರತಿಯೊಬ್ಬರಿಗೂ ಕೂಡ ಎಂತಹ ಸ್ಥಿತಿಯಲ್ಲಿರಲಿ ಅವರಿಗೆ ಅನ್ವಯಿಸುತ್ತೆ. ಅವರು ಖಂಡಿತವಾಗ್ಲೂ ಇದನ್ನು ಓದುವಲ್ಲೇಬೇಕು. ಆದ್ರೆ ಪ್ರಾಣಿಗಳನ್ನು ಕೊಲ್ಲುವಲ್ಲಿ ಮತ್ತು ತಮ್ಮನ್ನೇ ಕೊಲ್ಲುವಲ್ಲಿ ನಿರತರ ವ್ಯಕ್ತಿಗಳು, ತಮ್ಮನ್ನೇ ಕೊಲ್ಲುವಲ್ಲಿ ಅಂದ್ರೆ ಆತ್ಮಹ ಅಂತ ಕರೀತಾರೆ. ಆತ್ಮಹ ಅಂದ್ರೆ ಆತ್ಮವನ್ನು ಕೊಲ್ಲುವಂತವರು ಅಂತ ಹೇಳಿ. ಸೊ ಆದ್ರೆ ಕೃಷ್ಣ ಹೇಳ್ತಾನೆ ಆತ್ಮವನ್ನು ಕೊಲ್ಲಿಕ್ ಸಾಧ್ಯ ಇಲ್ಲ. ಮತ್ತು ಆತ್ಮಹ ಅಂದ್ರೆ ಏನರ್ಥ ಅಂದ್ರೆ ಅಂದ್ರೆ ಯಾರು ಕೃಪಣರ ರೀತಿಯಲ್ಲಿ ಈ ಮನುಷ್ಯ ಜನ್ಮವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಸೊ ಅವರು ಆತ್ಮವನ್ನು ಕೊಲ್ಲುವಷ್ಟಂತ ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಅದರಿಂದ ಕೆಲವರು ಈ ಪ್ರಾಣಿಗಳನ್ನು ಕೊಲ್ಲುವವರು ಅಂದ್ರೆ ಯಾರು ಈ ಪ್ರಾಣಿಗಳಲ್ಲಿ ಹಿಂಸೆ ಕೊಟ್ಟು ಅವರನ್ನು ಸಾಯಿಸುವಂತವರು, ನಾಲಿಗೆ ಚಪಲಕ್ಕಾಗಿ ಮತ್ತು ತಮ್ಮನ್ನು ಆತ್ಮಹ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಕೃಷ್ಣ ಕಥೆಗೆ ಅಷ್ಟೊಂದು ಆಕರ್ಷಿತವಾಗದೆ ಇರಬಹುದು ಅಂದ್ಬಿಟ್ಟು ಪರೀಕ್ಷಿತ ಮಹಾರಾಜರು ಹೇಳ್ತಾರೆ. ಆದ್ರೆ ನಾವು ಯಾವಾಗ್ಲೂ ಈ ಶಾಸ್ತ್ರದಲ್ಲಿ ಹೇಳಿರುವಂತೆ ಎಂತ ಸ್ಥಿತಿಯಲ್ಲಿದ್ರೂ ಕೂಡ ಸಾಮಾನ್ಯ ಮನುಷ್ಯರು ನಿಧಾನವಾಗಿ ಅವರು ಆಕರ್ಷಿತರಾಗುತ್ತಾರೆ. ಆದರೆ ಅವರು ತಮ್ಮನ್ನೇ ತಾವು ಕೊಲ್ಲುವ ವ್ಯಕ್ತಿಗಳಲ್ಲ ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಅದು ಶ್ರೀಮದ್ ಭಾಗವತದಲ್ಲಿ ಪಶುಘ್ನ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರಾಣಿಗಳನ್ನು ಕೊಲ್ಲುವವನು ಅಥವಾ ತನ್ನನ್ನೇ ತಾನು ಕೊಂದುಕೊಳ್ಳುವವನು ಅಂತ. ಸೊ ಆತ್ಮ ಸಾಕ್ಷಾತ್ಕಾರ ಯಾರಿಗೆ ಇರುವುದಿಲ್ವೋ ಅವರೇನ್ ಮಾಡ್ತಾರೆ, ಯಾರಿಗೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವುದರಲ್ಲಿ ಆಸಕ್ತಿ ಇಲ್ಲ. ಯಾಕೆ ಆಸಕ್ತಿ ಇಲ್ಲ ಅಂದ್ರೆ ಅವರಿಗೆ ತಾವು ಯಾರು, ನಾನು ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗ್ಬೇಕು, ಯಾಕೆ ಈ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇನೆ ಅನ್ನುವುದರ ಬಗ್ಗೆ ತಿಳಿದುಕೊಳ್ಳುವ ಯಾವುದೇ ಆಸಕ್ತಿ ಇಲ್ಲ ಅವರಿಗೆ. ಸೊ ಅಂತವರು ತಮ್ಮನ್ನು ತಾವೇ ಕೊಂದುಕೊಳ್ತಾ ಇದ್ದಾರೆ, ಅವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಈ ಜನ್ಮ ಇರೋದು, ಮನುಷ್ಯ ಜನ್ಮ ಇರೋದು ಸಾಕ್ಷಾತ್ಕಾರಕ್ಕಾಗಿ, ಮನುಷ್ಯ ವಿಶೇಷವಾಗಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಸೊ ಇದು ಮುಖ್ಯವಾದ ಕೆಲಸ. ಇದೇ ಮುಖ್ಯವಾದ ಕೆಲಸ ಅನ್ನೋದಕ್ಕಿಂತ ಇದು ಒಂದೇ ಕೆಲಸ ನಾವು ಮಾಡ್ಬೇಕಾಗಿರೋದು. ಆದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ, ಪ್ರಾಣಿಗಳಂತೆ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇದನ್ನ ಶ್ರೀಲ ಪ್ರಭುಪಾದರು ಪಶುಘ್ನ ಅಂತ ಕರೀತಾರೆ. ಸೊ ಈ ಪದದ ಇನ್ನೊಂದು ಅರ್ಥ ಏನು ಅಂದ್ರೆ ಪ್ರಾಣಿಗಳನ್ನು ಕೊಲ್ಲುವವರು, ಅಂದ್ರೆ ಪ್ರಾಣಿಗಳನ್ನು ತಿನ್ನುವವರು ಅಂತ ಹೇಳಿ. ಇಲ್ಲಿ ನಾಯಿ ಮಾಂಸ ತಿನ್ನುವವರು ಕೂಡ ಸೇರಿದಂತೆ ಹೇಳಿದ್ದಾರೆ, ಅಂದ್ರೆ ಚಾಂಡಾಲರು ಅಂದ್ಬಿಟ್ಟು. ಸೊ ಅವರೆಲ್ಲರೂ ಬೇಟೆಯಾಡುವುದು ಮತ್ತು ಕಸಾಯ ಕಾರ್ಯಗಳನ್ನು ತೆಗೆದು ಏನ್ ಮಾಡ್ತಾ ಇದ್ದಾರೆ, ಅವರು ಬರೀ ಪ್ರಾಣಿಗಳನ್ನು ಕೊಲ್ಲುವಂಥದ್ದು. ಸೊ ಇಂತಹ ವ್ಯಕ್ತಿಗಳಿಗೆ ಕೃಷ್ಣನ ಕಥೆಗಳಲ್ಲಿ ಆಸಕ್ತಿ ಸಿಗುವುದಿಲ್ಲ ಅಂತ ಇಲ್ಲಿ ಪ್ರಭುಪಾದರು ವ್ಯಾಖ್ಯಾನಿಸಿದ್ದಾರೆ. ಸೊ ನಂತರ ಪರೀಕ್ಷಿತ ಮಹಾರಾಜರು ತಮ್ಮ 7ನೇ ದಿವಸ ಬದುಕಿರೋದು ಅಂತ ಗೊತ್ತಿದ್ರು ಕೂಡ ಆ 7 ದಿವಸ 7ನೇ ದಿವಸ ಏನಾಗುತ್ತೆ ಅದ್ರ ಬಗ್ಗೆ ಅವರು ಅದಷ್ಟು ಚಿಂತನೆ ಮಾಡ್ತಾ ಇಲ್ಲ. ಅವರು ತುಂಬಾ ಶ್ರದ್ಧೆಯಿಂದ ಕೃಷ್ಣ ಕಥೆಯನ್ನು ಕೇಳ್ತಾ ಇರ್ತಾರೆ. ಸೊ ಏಕೆಂದ್ರೆ ತಮ್ಮ ಪೂರ್ವಜರು ಅಂದ್ರೆ ತಾತ ಅರ್ಜುನನು ಮತ್ತು ಅರ್ಜುನನ ಎಲ್ಲ ಬಂಧು ಬಾಂಧವರು ಮತ್ತು ಜೊತೆಯಲ್ಲಿ ಹುಟ್ಟಿದವರು ಭೀಮ, ಅರ್ಜುನ, ನಕುಲ, ಸಹದೇವ, ಧರ್ಮರಾಜ ಇವರೆಲ್ಲರೂ ಕೂಡ ಮಹಾಯುದ್ಧದಲ್ಲಿ ಕೃಷ್ಣನಿಂದಾಗಿ ವಿಜಯಶಾಲಿ ಆಗ್ತಾರೆ ಎಂದು ಅವರಿಗೆ ಇವರಿಗೆ ಪರೀಕ್ಷಿತ್ ಮಹಾರಾಜಗೆ ತಿಳಿದಿರುತ್ತೆ. ಸೊ ಅದರಿಂದ ನಾವು ಈ ಭೌತಿಕ ಪ್ರಪಂಚವನ್ನು ಒಂದು ಕುರುಕ್ಷೇತ್ರ ಯುದ್ಧ ಭೂಮಿ ಅಂತ ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಈ ಯುದ್ಧ ಭೂಮಿಯಲ್ಲಿ ಪ್ರತಿಯೊಬ್ಬರು ಕೂಡ ಅಸ್ತಿತ್ವಕ್ಕಾಗಿ ಕಷ್ಟಪಟ್ಟು ಹೋರಾಡ್ತಾ ಇದ್ದಾರೆ ಮತ್ತು ಪ್ರತಿ ಹೆಜ್ಜೆಯಲ್ಲಿ ಪದಂ ವಿಪದಂ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಅಪಾಯ ಇದೆ. ಸೊ ಪರೀಕ್ಷಿತ ಅವ್ರ ಪ್ರಕಾರ ಕುರುಕ್ಷೇತ್ರದ ಯಾರು ಸ್ವಲ್ಪ ಮ್ಯೂಟ್ ಮಾಡಿ, ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ರೆ ಮ್ಯೂಟ್ ಮಾಡಿ. ಸೊ ಇಲ್ಲಿ ಅನೇಕ ಸಾಮಾನ್ಯ ಯೋಧರಲ್ಲದೆ ಅರ್ಜುನನಿಗೆ ಮಹಾನ್ ವೀರರೊಂದಿಗೆ ಹೋರಾಡಬೇಕಾಯ್ತು. ಇಂಥ ಯೋಧರು ಸಾಗರದಲ್ಲಿನ ತಿಮಿಂಗಿಲ ಮತ್ತು ಮೀನಿಗೆ ಹೋಲಿಸಲಾಗಿದೆ. ಅಂದ್ರೆ ನಾವು ಈ ಭವಸಾಗರದಲ್ಲಿ ಈ ಮಹಾನ್ ಯುದ್ಧ ಅಂದ್ರೆ ಭವಸಾಗರ, ಅದರದಲ್ಲಿ ಇಂಥ ದೊಡ್ಡ ದೊಡ್ಡ ಯೋಧರು ಇರ್ತಾರೆ. ಯಾರು ದೊಡ್ಡ ದೊಡ್ಡ ತಿಮಿಂಗಲಗಳಿಗೆ ಈ
ದ್ರೋಣ, ಕರ್ಮ ಇಂಥವರು, ಕರ್ಣ, ಭೀಷ್ಮ, ಪಿತಾಮಹ ಇವ್ರನ್ನೆಲ್ಲ ಹೋಲಿಸಲಾಗಿದೆ. ಅಂದ್ರೆ ಅಂಥವರು ಕೂಡ ಅಂತಹ ತಿಮ್ಮಗಳು ಕೂಡ ನಮ್ಮ ಈ ಸಂಸಾರ ಸಾಗರದಲ್ಲಿ ನಮ್ಗೆ ಸಿಗ್ತಾರೆ. ಸೊ ಅವೆಲ್ಲವನ್ನು ನಾವು ಸುಲಭವಾಗಿ ನಮ್ಮ ಎಲ್ಲ ಪ್ರಯತ್ನಗಳನ್ನು ಆ ದೊಡ್ಡ ದೊಡ್ಡ ಮೀನುಗಳು ಸುಲಭವಾಗಿ ನುಂಗಬಲ್ಲವು. ಅದರಿಂದ ಹೇಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಮಹಾನ್ ಯೋಧರು ಅನೇಕ ಅರ್ಜುನರು ಸಿಕ್ಕಿದ್ರು ಕೂಡ ಅವರು ನುಂಗುವುದಾಗಿತ್ತು. ಆದ್ರೆ ಕೃಷ್ಣನ ಕೃಪೆಯಿಂದ ಅರ್ಜುನನು ಅವರೆಲ್ಲವನ್ನು ಭಗವಂತನ ಪಾದಕ್ಕೆ ಸೇರಿಸ್ತಾನೆ. ಅಂದ್ರೆ ಕರುವಿನ ಕಾಲಡಿಯಲ್ಲಿರುವ ಅಲ್ಪ ನೀರಿನ ಸಂಗ್ರಹವನ್ನು ನಾವು ಜಂಪ್ ಮಾಡ್ಕೊಂಡು ಹೋಗ್ಬೋದು, ಹಾಗೆಯೇ ಕೃಷ್ಣನ ಕೃಪೆ ಇದ್ದದ್ರಿಂದ ಕುರುಕ್ಷೇತ್ರ ಯುದ್ಧವನ್ನು ಸಾಗರವನ್ನು ಅತ್ಯಂತ ಸುಲಭವಾಗಿ ಜಿಗಿದು ದಾಟಲು ಅರ್ಜುನನಿಗೆ ಮತ್ತು ಪಾಂಡವರಿಗೆ ಸಾಧ್ಯವಾಯಿತು. ಸೊ ಅಂತಹ ಕೃಪೆ ನಮ್ಮ ಮೇಲೂ ಇದೆ. ನಾವು ಕೇವಲ ಮಾಡಬೇಕಾಗಿರೋದು ಏನೆಂದ್ರೆ ಎಲ್ಲವನ್ನು ತ್ಯಜಿಸಿ ಕೃಷ್ಣನಿಗೆ ಶರಣಾಗುವುದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸೊ ಅಷ್ಟೇ ನಾವು ಮಾಡಬೇಕಾಗಿತ್ತು. ಆಮೇಲೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂದ್ರೆ ನಮಗೆ ಅಷ್ಟು ಸಾಗರ ಏನಾಗುತ್ತೆ, ಸಂಸಾರ ಸಾಗರ, ಕರುವಿನ ಕಾಲಡಿಯಲ್ಲಿರುವ ಅಲ್ಪ ನೀರಿನ ಸಂಗ್ರಹ ಅಷ್ಟೇ ನಮಗೆ ಅಷ್ಟು ಸುಲಭವಾಗಿ ನಾವು ದಾಟುವಂತೆ ಮಾಡುವ ಶಕ್ತಿ ಭಗವಂತನಿಗಿದೆ. ಆದ್ರೆ ನಾವು ಮಾಡಬೇಕಾಗಿರೋದನ್ನು ಭಗವಂತನಲ್ಲಿ ಶರಣಾಗುತ್ತದೆ. ಸೊ ಪರೀಕ್ಷಿತ ಮಹಾರಾಜ ಇನ್ನೂ ಅನೇಕ ಕಾರಣಗಳಿಗಾಗಿ ಕೃಷ್ಣನ ಚಟುವಟಿಕೆಗಳನ್ನು ಮೆಚ್ಚುತ್ತಾನೆ. ಜೊತೆಗೆ ಕೃಷ್ಣನ ಅರ್ಜುನನನ್ನು ರಕ್ಷಿಸಿದ್ದು ಮತ್ತು ಪಾಂಡವರನ್ನು ರಕ್ಷಿಸಿದ್ದು ಮಾತ್ರವಿಲ್ಲವೇ, ಸ್ವಯಂ ಪರೀಕ್ಷಿತ ಮಹಾರಾಜನನ್ನು ಕೃಷ್ಣನು ಉತ್ತರೆಯ ಗರ್ಭವನ್ನು ಪ್ರವೇಶಿಸಿ ಅವನನ್ನು ಬದುಕಿಸ್ತಾನೆ. ಸೊ ಅದರಿಂದ ಅವನು ಯಾರು ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ, ಅದು ಗರ್ಭಪಾತದ ಅಪಾಯವನ್ನು ಕಂಡ ಕೃಷ್ಣನು ಪರಮಾತ್ಮನಾಗಿ ಗರ್ಭವನ್ನು ಪ್ರವೇಶಿಸಿ ಪರೀಕ್ಷಿತ ಮಹಾರಾಜನನ್ನು ರಕ್ಷಿಸ್ತಾನೆ. ಸೊ ಅದರಿಂದ ಗರ್ಭದಲ್ಲಿದ್ದಾಗಲೇ ಭಗವಂತನ ದರ್ಶನ ಮಾಡಿಕೊಂಡ ಆ ಮಹಾನ್ ವ್ಯಕ್ತಿ ಶ್ರೀ ಪರೀಕ್ಷಿತ ಮಹಾರಾಜರು. ಸೊ ಹೀಗೆ ಪ್ರತಿಯೊಬ್ಬರು ಜೀವನದ ಯಾವುದೇ ಸ್ಥಿತಿಯಲ್ಲಿ ಇಲ್ಲಿ ಗರ್ಭಸ್ಥನಾದ ಶಿಶುವಾದ ಶ್ರೀ ಪರೀಕ್ಷಿತ ಮಹಾರಾಜನಿಂದ ಹಿಡಿದು ಎಲ್ಲ ಒಂದು ಭೀಷ್ಮ ಪಿತಾಮಹನವರಿಗೆ, ಅಂದ್ರೆ ಒಂದು ಸಾವಿನ ಶಯ್ಯೆಯಲ್ಲಿ ಮಲಗಿದಾರವರು. ಸೊ ಅವರು ಕೂಡ ಎಲ್ಲರಿಗೂ ಕೂಡ ಇದು ಆಸಕ್ತಿದಾಯಕ. ಯಾಕಂದ್ರೆ ಅವನು ಪರಾತ್ಪರ ಸತ್ಯ, ದೇವೋತ್ತಮ ಪುರುಷ, ಕೃಷ್ಣ ಸರ್ವವ್ಯಾಪಿ. ಸೊ ಹೀಗಾಗಿ ಅವನು ಪ್ರತಿಯೊಬ್ಬರ ಹೃದಯದಲ್ಲಿ ವಾಸಿಸ್ತಾ ಇದ್ದಾನೆ ಮತ್ತು ಹೊರಗೆ ಅವನು ತನ್ನ ವಿಶ್ವರೂಪವಾಗಿ ಅವನು ತನ್ನನ್ನು ತಾನು ಎಕ್ಸ್ಪ್ಯಾನ್ಷನ್ ಮಾಡ್ಕೊಂಡಿದ್ದಾನೆ. ಸೊ ಆದರೂ ಕೂಡ ಭಗವದ್ಗೀತೆಯಲ್ಲಿ ವಿವರಿಸಿದ್ದಂಗೆ ಪ್ರತಿಯೊಬ್ಬರನ್ನು ಭಗವಂತ ತನ್ನ ದಿವ್ಯ ಧಾಮಕ್ಕೆ ಕರೆದುಕೊಂಡು ಹೋಗಲು ಅವನು ಮಾನವ ಸಮಾಜದಲ್ಲಿ ಮಾನವರ ಹಾಗೇ ಇದ್ದಂತೆ ಆವಿರ್ಭವಿಸುತ್ತಾನೆ. ಸೊ ಪ್ರತಿಯೊಬ್ಬರೂ ಕೂಡ ಅದರಿಂದ ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಇರಬೇಕು. ಮತ್ತು ಈ ಗ್ರಂಥವನ್ನು ಈ ಕೃಷ್ಣನ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿಯನ್ನು ಉಂಟು ಮಾಡಲಿಕ್ಕೋಸ್ಕರ ಅಂತಹ ಉದ್ದೇಶದಿಂದ ಈ ಗ್ರಂಥವನ್ನು ಶ್ರೀಲ ಪ್ರಭುಪಾದರು ಬರೆದಿದ್ದಾರೆ. ಮತ್ತು ಎಲ್ಲರೂ ಮಾನವ ಸಮಾಜದ ಎಲ್ಲರೂ ಕೂಡ ಈ ಪುಸ್ತಕದ ಪ್ರಯೋಜನ ಪಡೆಯಲಿ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಇಲ್ಲಿ ಶ್ರೀಮದ್ ಭಾಗವತದ 9ನೇ ಸ್ಕಂದದಲ್ಲಿ ಶ್ರೀಲ ಬಲದೇವರನ್ನು ಅಂದ್ರೆ ಬಲರಾಮನನ್ನು ವಾಸುದೇವನ ಹೆಂಡತಿಯಾದ ರೋಹಿಣಿಯ ಮಗ ಎಂದು ವಿವರಿಸಲಾಗಿದೆ. ಕೃಷ್ಣನ ತಂದೆಯಾದ ವಾಸುದೇವನಿಗೆ 16 ಜನ ಹೆಂಡತಿಯರಿರ್ತಾರೆ. ಅವರಲ್ಲಿ ಒಬ್ಬರು ರೋಹಿಣಿ, ಅವರು ಬಲದೇವನ ತಾಯಿ. ಸೊ ಆದ್ರೆ ಬಲದೇವ ಅಂದ್ರೆ ಬಲರಾಮನ ತಾಯಿ. ಸೊ ಬಲದೇವನನ್ನು ದೇವಕಿಯ ಮಗ ಎಂದು ಕೂಡ ವಿವರಿಸಲಾಗಿದೆ. ಹಾಗಾದ್ರೆ ದೇವಕಿ ಮತ್ತು ರೋಹಿಣಿ ಇಬ್ಬರ ಮಗನಾಗುವುದು ಹೇಗೆ? ಸೊ ಇದು ಪರೀಕ್ಷಿತ ಮಹಾರಾಜನು ಶುಕದೇವ ಗೋಸ್ವಾಮಿಗಳಿಗೆ ಕೇಳಿದ್ದ ಒಂದು ಪ್ರಶ್ನೆ. ಸೊ ಇದಕ್ಕೆ ಈ ಗ್ರಂಥದಲ್ಲಿ ಸಮಯ ಬಂದಾಗ ಅದಕ್ಕೆ ಉತ್ತರ ಸಿಗುತ್ತೆ. ವಾಸುದೇವನ ಮಗನಾಗಿ ಆವಿರ್ಭವಿಸಿದ ತಕ್ಷಣ ಶ್ರೀಕೃಷ್ಣನ ಗೋಕುಲದ ನಂದ ಮಹಾರಾಜನ ಮನೆಗೆ ತಕ್ಷಣವೇ ಏಕೆ ಕರೆದೊಯ್ಯಲಾಯಿತು ಅಂತ ಪರೀಕ್ಷಿತ ಮಹಾರಾಜನು ಗೋಸ್ವಾಮಿಗಳನ್ನು ಕೇಳ್ತಾನೆ, ಶುಕದೇವ ಗೋಸ್ವಾಮಿಗಳು. ಸೊ ಅದರಿಂದ ಮತ್ತು ಜೊತೆಗೆ ಮಥುರಾದಲ್ಲಿದ್ದಾಗ ಮತ್ತು ಬೃಂದಾವನದಲ್ಲಿದ್ದಾಗ ಶ್ರೀಕೃಷ್ಣನ ಚಟುವಟಿಕೆಗಳನ್ನು, ಲೀಲೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ. ಮತ್ತು ಜೊತೆಗೆ ಕೃಷ್ಣ ಸೋದರ ಮಾವನಾದ ಕಂಸನನ್ನು ಏಕೆ ಕೊಂದ ಅದನ್ನು ಕೂಡ ಕೇಳಲಿಕ್ಕೆ ಇಷ್ಟಪಡ್ತಾನೆ. ಸೊ ಕಂಸನು ತಾಯಿ ಅಲ್ಲ, ಸೋದರ ಮಾವನಿಗೆ ಹಿರಿಯ ಅವನು, ಆದರೆ ಯಾಕೆ ಕೊಂದದ್ದು ಕೃಷ್ಣನನ್ನು ಅಂತ ಹೇಳಿ, ಅಂದ್ರೆ ಕಂಸನನ್ನು ಅಂತ ಹೇಳಿ. ಸೊ ಅಲ್ಲದೆ ಶ್ರೀಕೃಷ್ಣನು ಮಾನವ ಸಮಾಜದಲ್ಲಿ ಎಷ್ಟು ವರ್ಷ ಅವನು ಇಲ್ಲಿ ನಮ್ಮೊಟ್ಟಿಗೆ ಇದ್ದ, ದ್ವಾರಕ ರಾಜ್ಯವನ್ನು ಎಷ್ಟು ವರ್ಷ ಆಳಿದ ಮತ್ತು ಅಲ್ಲಿ ಎಷ್ಟು ಮಂದಿ ಹೆಂಡತಿಯರನ್ನು ಸ್ವೀಕರಿಸಿದನು ಎಂದು ಪರೀಕ್ಷಿತ ಮಹಾರಾಜನು ಪ್ರಶ್ನೆಗಳನ್ನು ಕೇಳ್ತಾನೆ. ಸೊ ಅದರಿಂದ ಪರೀಕ್ಷಿತ ಮಹಾರಾಜರು ಅದರ ಬಗ್ಗೆ ಕೂಡ ವಿಚಾರಿಸ್ತಾರೆ.
ಸೊ ನಂತರ ಈ ಎಲ್ಲ ಪ್ರಶ್ನೆಗಳಿಗೆ ಶುಕದೇವ್ ಗೋಸ್ವಾಮಿಗಳು ಉತ್ತರಿಸುವುದು ಈ ಗ್ರಂಥದ ವಿಷಯವಾಗಿದೆ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಮಗೆ 10ನೇ ಸ್ಕಂದದಲ್ಲಿ ಭಾಗವತದಲ್ಲಿ ಸಿಗುತ್ತೆ. ಮತ್ತೆ ಶ್ರೀಲ ಪ್ರಭುಪಾದರು 10ನೇ ಸ್ಕಂದನವನ್ನು ಸಂಕ್ಷಿಪ್ತವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ಈ ಪುಸ್ತಕದ ರೂಪದಲ್ಲಿ. ಸೊ ಅದರಿಂದ ಈ ಪುಸ್ತಕವನ್ನು ಓದಿದರೆ ನಾವು ಕಥೆಗಳ ರೂಪದಲ್ಲಿ ಬರೆದಿದ್ದಾರೆ. ಸೊ ಅದರಿಂದ ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. 10ನೇ ಸ್ಕಂದದ ಒಂದು ಸಾರಾಂಶವನ್ನು ನಮಗೆ ಇಲ್ಲಿ ಸುಲಭವಾಗಿ ಶ್ರೀಲ ಪ್ರಭುಪಾದರು ಅರ್ಥವಾಗುವ ಹಾಗೆ ಬರೆದಿದ್ದಾರೆ. ಸುಲಭ ಕನ್ನಡದಲ್ಲಿ ನಮಗೆ ಟ್ರಾನ್ಸ್ಲೇಷನ್ ಕೂಡ ಮಾಡಿಕೊಟ್ಟಿದ್ದಾರೆ ಇಸ್ಕಾನ್ ವತಿಯಿಂದ. ಸೊ ಅದರಿಂದ ಮಹಾರಾಜ ಪರೀಕ್ಷಿತ ಕೃಷ್ಣನ ದಿವ್ಯ ಲೀಲೆಗಳನ್ನು ಕೇಳಲಿಕ್ಕೆ ಸೂಕ್ತವಾದ ವ್ಯಕ್ತಿ. ಯಾಕಂದ್ರೆ ಅವನಷ್ಟು ಇಂಟ್ರೆಸ್ಟಿಂಗ್ ಆಗಿ ಯಾರು ಕೇಳ್ತಾ ಇರಲಿಲ್ಲ ಅಲ್ಲಿ ಆ ಸಮಯದಲ್ಲೂ ಕೂಡ. ಜೊತೆಗೆ ಅವರು 7 ದಿವಸ 24x7 27/7 ಅಂತ ಏನ್ ಹೇಳ್ತೀವಿ ನಾವು, 24/7 ಅಂತ ಏನ್ ಹೇಳ್ತೀವಿ ಕನ್ನಡದ ಈಜಿನ ಜಲದಲ್ಲಿ, ಅಷ್ಟು ದಿನ ಅವನು ಒಂದು ಆಹಾರವನ್ನು ತೆಗೆದುಕೊಳ್ಳದೆ ಕೂತಲ್ಲೇ ಕೂತ್ಕೊಂಡು ಶುಕದೇವ ಗೋಸ್ವಾಮಿಗಳು ಅವ್ರು ಹೇಳಿದ್ದನ್ನೆಲ್ಲವನ್ನು ಕೇಳಿ ಸೂಕ್ತ ಅದು ತೆಗೆದುಕೊಂಡಿದ್ದ. ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅವನಿಗೆ, ಆದ್ರಿಂದ ಅವನು ಅದನ್ನು ಕೇಳಲು ಸೂಕ್ತವಾದ ವ್ಯಕ್ತಿ. ಸೊ ನಾವು ಕೂಡ ಅದೇ ರೀತಿಯ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕು. ಆಗ್ಲೇ ನಮಗೆ ಕೃಷ್ಣ ಕಥೆ ತಕ್ಷಣವೇ ಸುಲಭವಾಗಿ ಪ್ರಕಟವಾಗುತ್ತೆ ಮತ್ತು ಜನರು ಇಂತಹ ಸಂಭಾಷಣೆಯಿಂದ ಅತ್ಯುನ್ನತವಾದ ಪ್ರಯೋಜನವನ್ನು ಕೂಡ ಪಡೆಯಬಹುದು. ಸೊ ನಂತರ ಗಂಗಾ ನದಿಯ ದಡದಲ್ಲಿ ಉಪಾಸಕ ಕೈಗೊಂಡು ಮಹಾರಾಜ ಪರೀಕ್ಷಾ ತನ್ನ ದೇಹವನ್ನು ತ್ಯಜಿಸ್ಲಿಕ್ಕೆ ಸಿದ್ಧವಾದಾಗ ಈ ಕಥನವನ್ನು ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ. ಸೊ ಅದರಿಂದ ಪರೀಕ್ಷಿತ ಮಹಾರಾಜ, ನೀವು ಎಷ್ಟೇ ಕೃಷ್ಣನ ಬಗ್ಗೆ ಹೇಳಿ ನನಗೇನು ತೊಂದರೆ ಆಗುದಿಲ್ಲ, ನಾನು ಸುಲಭವಾಗಿ ನಾನು ಕೇಳ್ತೇನೆ. ಯಾಕಂದ್ರೆ ಹಸಿವು ಬಾಯಾರಿಕೆ ಜನರಿಗೆ ಸಾಮಾನ್ಯ ಜನರಿಗೆ ತೊಂದರೆ ಅನ್ಸುತ್ತೆ. ಆದ್ರೆ ಯಾರು ಭಕ್ತನಾಗಿರ್ತಾನೆ ಅವರಿಗೆ ಯಾವಾಗ ಕೃಷ್ಣನ ಕಥೆ ಕೇಳಲಿಕ್ಕೆ ಸಿಗ್ತಾ ಇರುತ್ತೆ, ಶ್ರವಣ ಮಾಡ್ಲಿಕ್ಕೆ ಸಿಗ್ತಾ ಇರುತ್ತೆ, ಅವಾಗ ಅವರಿಗೆ ಯಾವುದೇ ಆಯಾಸ ಇರುವುದಿಲ್ಲ. ಯಾಕಂದ್ರೆ ಅದು ತುಂಬಾ ಸುಂದರವಾದ ಕಥನ. ಸೊ ಅದರಿಂದ ಪರೀಕ್ಷಿತ ಮಹಾರಾಜನು ಹೇಗೆ ಕೃಷ್ಣ ಕಥೆಯನ್ನು ತುಂಬಾ ಗಂಭೀರವಾಗಿ ಕೇಳ್ದ, ಅದೇ ರೀತಿ ಅಂತಹ ಕಥೆಯನ್ನು ನಾವು ಕೂಡ ಕೇಳಬೇಕು ಅಂದ್ರೆ ನಾವು ಕೂಡ ತುಂಬಾ ಭಾಗ್ಯಶಾಲಿಯಾಗಿರ್ಬೇಕು. ಆಗ್ಲೇ ನಾವು ಇದರಿಂದ ಅಂತಹ ಕಥೆಗಳನ್ನು ನಾವು ಕೇಳಲಿಕ್ಕೆ ಸಾಧ್ಯ. ಸೊ ಅದರಿಂದ ಯಾರಾದ್ರೂ ಯಾವುದೇ ಸಮಯದಲ್ಲಿ ಸಾಯಬಹುದು, ಒಬ್ಬ ಯುವಕನಾಗಿರ್ಲಿ ಮುದುಕನಾಗಿರ್ಲಿ, ಅದು ಮುಖ್ಯವಲ್ಲ. ಸೊ ಅದರಿಂದ ನಾವು ಮರಣ ಸಂಭವಿಸಕ್ಕೆ ಮುಂಚೆ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಳುಗಿ ತೇಲ್ತಾ ಇರಬೇಕು ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದ. ಸೊ ತನ್ನ ಮರಣದ ಸಮಯದಲ್ಲಿ ಶುಕದೇವ ಗೋಸ್ವಾಮಿಗಳನ್ನ ಶ್ರೀಮದ್ ಭಾಗವತನ್ ಕೇಳುತ್ತಿದ್ದಂತೆ ಶುಕದೇವ ಗೋಸ್ವಾಮಿಗಳು ಅವರ ಬಗ್ಗೆ ತುಂಬಾ ಸಂತೋಷ ಪಡ್ತಾರೆ. ಇಷ್ಟು ಶುದ್ಧವಾದ ನನಗೆ ಒಂದು ಶಿಷ್ಯ ಸಿಕ್ಕಿದ್ದಾನೆ ಅಂದ್ಬಿಟ್ಟು. ಅದರಿಂದ ಶುಕದೇವ ಗೋಸ್ವಾಮಿಗಳು ಭಾಗವತ ಪ್ರವಚನಗಳ ಶ್ರೇಷ್ಠರಾಗಿದ್ದರು. ಸೊ ಹೀಗಾಗಿ ಅವರು ಕಲಿಯುಗದ ಎಲ್ಲ ಅಶುಭಗಳನ್ನು ನಾಶ ಮಾಡುವ ಕೃಷ್ಣನ ಲೀಲೆಗಳ ಬಗ್ಗೆ ಅವರು ಭಾಗವತದಲ್ಲಿ ಹೇಳ್ತಾರೆ. ಸೊ ಅದರಿಂದ ಇವರು ಹೇಳ್ತಾರೆ, ಕೃಷ್ಣನ ಲೀಲೆಗಳನ್ನು ಶ್ರವಣ ಮಾಡುವುದು ಮತ್ತು ಕೀರ್ತನೆ ಮಾಡುವುದು ಎಷ್ಟು ಶುಭಕರ ಅಂದ್ರೆ ಅದಕ್ಕೆ ಸಮಯ ಮತ್ತು ಏನು ಇಲ್ಲ, ಯಾವಾಗ್ಲೂ ಕೇಳ್ಬೋದು. ಸೊ ದಿನದ 24 ಗಂಟೆಯನ್ನು ಕೇಳಬಹುದು. ಯಾವುದೇ ಅದಕ್ಕೋಸ್ಕರ ನೀವು ಮುಹೂರ್ತ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಸೊ ಈ ಪ್ರಕ್ರಿಯೆಯಿಂದ 3 ಬಗೆಯ ಜನರು ನಾವು ಹಿಂದೆ ನೋಡಿದ್ವಿ, 3 ಬಗೆಯ ಜನರು. ಸೊ ಅಂತಹ 3 ಬಗೆಯ ಜನರು ಕೂಡ ಕೃಷ್ಣನ ದಿವ್ಯ ವಿಷಯಗಳಿಂದ ದಿವ್ಯ ವಿಷಯಗಳನ್ನು ಕೇಳಲಿಕ್ಕೆ ಸರಿಯಾದ ಜನಗಳು. ಮತ್ತೆ ಈ ವಿಷ್ಣುವಿನ ಈ ಕಥೆಗಳ ಲೀಲೆಗಳೇನಿದೆ, ಮಹಾವಿಷ್ಣುವಿನ ಕಾಲ್ಬೆರಳಿಂದ ಹರಿಯುವ ಗಂಗಾ ಜಲದಂತಿದೆ. ಅದು ಮೇಲಿನ, ಮಧ್ಯದ ಮತ್ತು ಕೆಳಗಿನ 3 ಲೋಕಗಳನ್ನು, ಎಲ್ಲಾ ರೀತಿಯ ಜನಗಳನ್ನು ಅದು ಶುದ್ಧಪಡಿಸುತ್ತೆ. ಇಷ್ಟು ಇದರ ಮುನ್ನುಡಿ. ಸೊ ಈಗ 1ನೇ ಅಧ್ಯಾಯದಿಂದ ಶುರು ಮಾಡೋಣ ಪುಸ್ತಕ. ಸೊ ಪುಸ್ತಕದ 1ನೇ ಅಧ್ಯಾಯ ಕೃಷ್ಣನ ಅವತಾರ, 1ನೇ ಚಾಪ್ಟರು. ಯಾರು ಓದ್ತೀರಾ? ಓದ್ಲಪ್ಪ ಪ್ರಭುಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಓದಿ ಸಂತೋಷ್ ಪ್ರಭುಜಿ, ಓದಿ. ಒಂದು ಕಾಲದಲ್ಲಿ ಬೇರೆ ಬೇರೆ ರಾಜರ ಸೈನ್ಯಗಳು ಭೂಮಿಗೆ ಹೊರೆಯಾದವು. ಈ ಸೈನ್ಯಗಳ ಅಗತ್ಯವಿರಲಿಲ್ಲ. ಈ ರಾಜರೆಲ್ಲ ವಾಸ್ತವಿಕವಾಗಿ ರಾಕ್ಷಸರೇ, ಆದರೆ ರಾಜರಂತೆ ಕಾಣಿಸಿಕೊಳ್ಳುತ್ತಿದ್ದರು. ಆ ಕಾಲದಲ್ಲಿ ಇಡೀ ಜಗತ್ತಿಗೆ ಚಿಂತೆಯಾಯಿತು. ಈ ರಾಕ್ಷಸರಿಂದಾಗುತ್ತಿದ್ದ ಅನಾಹುತಗಳನ್ನು ಕುರಿತು ಬ್ರಹ್ಮದೇವನಿಗೆ ಹೇಳಲು ಭೂದೇವಿಯು ಅವನ ಬಳಿಗೆ ಹೋದಳು. ಭೂದೇವಿಯು ಒಂದು ಗೋವಿನ ರೂಪವನ್ನು ಧರಿಸಿ ಕಣ್ಣೀರಿಡುತ್ತಾ ಅವನ ನಿಂತಳು. ಅವಳಿಗೆ
ತನ್ನ ಮಕ್ಕಳ ಸಾವಿನಿಂದ ದುಃಖವಾಯಿತು. ಬ್ರಹ್ಮದೇವನಲ್ಲಿ ಅನುಕಂಪವನ್ನು ಜಾಗೃತಗೊಳಿಸುವಂತೆ ಅಳುತ್ತಿದ್ದಳು. ಭೂಮಿಯು ವಿಪತ್ತಿನ ಸ್ಥಿತಿಯಲ್ಲಿರುವುದನ್ನು ವರ್ಣಿಸಿದಳು. ಇದನ್ನು ಕೇಳಿ ಬ್ರಹ್ಮನಿಗೆ ವ್ಯಾಕುಲವಾಯಿತು. ಅವನು ವಿಷ್ಣುವಿನ ನಿವಾಸವಾದ ಕ್ಷೀರ ಸಮುದ್ರ ಹೊರಟನು. ಶಿವನ ನಾಯಕತ್ವದಲ್ಲಿ ಎಲ್ಲಾ ದೇವತೆಗಳು ಅವನೊಡನೆ ಹೋದರು. ಭೂದೇವಿಯು ಅವರನ್ನು ಹಿಂಬಾಲಿಸಿದಳು. ವಿಷ್ಣು ಹಿಂದೆ ವರಾಹ ಅವತಾರವೆತ್ತಿ ಭೂಗ್ರಹವನ್ನು ರಕ್ಷಿಸಿದ ಕ್ಷೀರ ಸಮುದ್ರದ ತೀರವನ್ನು ತಲುಪಿ ಬ್ರಹ್ಮದೇವನನ್ನು ಸುಪ್ರೀತಗೊಳಿಸಲು ಪ್ರಾರಂಭ ವೈದಿಕ ಮಂತ್ರಗಳಲ್ಲಿ ಪುರುಷ ಒಂದು ಬಗೆಯ ಪ್ರಾರ್ಥನೆ. ಪ್ರಾಬ್ಲಮ್ ಇದೆ ಪ್ರಭುಜಿ. ಪ್ರಾಬ್ಲಮ್ ಇದೆ. ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಇದೆ, ಬ್ರೇಕ್ ಆಗ್ತಾ ಇದೆ ನಿಮ್ಮ ಹರೇ voice. ಕೃಷ್ಣ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಪ್ರಭುಜಿ. ಸೊ ಕುಸುಮ ಯಾರಾದ್ರೂ? ಮಾತಾಜಿ ಓದಿ. ಕುಸುಮ ಮಾತಾಜಿ. ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಮಾತಾಜಿ. ವೈದಿಕ ಮಂತ್ರಗಳಲ್ಲಿ ಪುರುಷ ಸೂಕ್ತ ಎನ್ನುವುದು ಒಂದು ಬಗೆಯ ಪ್ರಾರ್ಥನೆ. ಸಾಮಾನ್ಯವಾಗಿ ದೇವತೆಗಳು ಪುರುಷ ಸೂಕ್ತವನ್ನು ಪಠಿಸುವ ಮೂಲಕ ದೇವೋತ್ತಮ ಪರಮಪುರುಷನಾದ ವಿಷ್ಣುವಿಗೆ ಪ್ರಣಾಮ ಮಾಡುತ್ತಾರೆ. ಪ್ರತಿಯೊಂದು ಗ್ರಹದ ಅಧಿದೇವತೆಯು ತನ್ನ ಗ್ರಹದಲ್ಲಿ ಯಾವ ರೀತಿಯಲ್ಲಾದರೂ ಪ್ರಕ್ಷುಬ್ಧತೆ ಉಂಟಾದಾಗ ವಿಶ್ವದ ಪರಮಪ್ರಭುವಾದ ಬ್ರಹ್ಮದೇವನನ್ನು ಕಾಣಬಹುದು ಎಂದು ಇಲ್ಲಿ ತಿಳಿದುಕೊಳ್ಳಬೇಕು. ಬ್ರಹ್ಮನು ನೇರವಾಗಿ ವಿಷ್ಣುವನ್ನು ಕಾಣುವಂತಿಲ್ಲ, ಆದ್ರೆ ಕ್ಷೀರಸಾಗರದ ತೀರದಲ್ಲಿ ನಿಂತು ಕಾಣಬಹುದು. ಈ ವಿಶ್ವದಲ್ಲಿ ಶ್ವೇತದೀಪ ಎನ್ನುವ ಗ್ರಹವಿದೆ. ಅದರಲ್ಲಿ ಒಂದು ಕ್ಷೀರಸಾಗರವಿದೆ. ಈ ಗ್ರಹದಲ್ಲಿ ಉಪ್ಪು ನೀರಿನ ಸಮುದ್ರವೂ ಇರುವಂತೆಯೇ ಇತರ ಗ್ರಹದಲ್ಲಿ ಬೇರೆ ಬೇರೆ ರೀತಿಯ ಸಮುದ್ರಗಳಿವೆ ಎಂದು ವೈದಿಕ ವಾಗ್ಮಯವು ಹೇಳುತ್ತದೆ. ಎಲ್ಲೋ ಒಂದು ಕಡೆ ಹಾಲಿನ ಸಮುದ್ರವಿದೆ, ಮತ್ತೊಂದು ಕಡೆ ತೈಲ ಸಾಗರವಿದೆ, ಇನ್ನೂ ಒಂದು ಕಡೆ ಮಧ್ಯದ ಸಮುದ್ರವಿದೆ. ಹೀಗೆಯೇ ಬೇರೆ ಬೇರೆ ಬಗೆಯ ಸಮುದ್ರಗಳಿವೆ. ದೇವೋತ್ತಮ ಪರಮಪುರುಷನಾದ ಕ್ಷೀರೋದಕಶಾಹಿ ವಿಷ್ಣುವನ್ನು ಸಂತೃಪ್ತಿಗೊಳಿಸಲು ಯಾವಾಗ ದೇವತೆಗಳು ಪಠಿಸುವ ಪ್ರಾರ್ಥನೆ ಪುರುಷ ಸೂಕ್ತ. ಅವರು ಕ್ಷೀರಸಾಗರದ ಮೇಲೆ ಮಲಗಿರುವುದರಿಂದ ಅವರಿಗೆ ಕ್ಷೀರೋದಕಶಾಹಿ ವಿಷ್ಣು ಎಂದು ಹೆಸರು. ಈ ವಿಶ್ವದಲ್ಲಿ ಎಲ್ಲಾ ಅವತಾರಗಳು ಆಗುವುದು ದೇವೋತ್ತಮ ಪರಮ ಪುರುಷನಿಂದಲೇ. ಹರೇ ಕೃಷ್ಣ ಪ್ರಭುಜಿ. ಸೊ ಇಲ್ಲಿ ಮೊದಲನೇದಾಗಿ ಒಂದು ಕಾಲದಲ್ಲಿ ಬೇರೆ ಬೇರೆ ರಾಜ್ಯರ ಸೈನ್ಯಗಳು ಭೂಮಿಗೆ ಹೊರೆಯಾದವು ಅಂತ, ಈ ಸೈನ್ಯಗಳ ಅಗತ್ಯವಿರಲಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಈಗಲೂ ಕೂಡ ಇದೇ ಸಮಸ್ಯೆ ನಮಗೆ. ಸುಮಾರು 200 ದೇಶಗಳಿದ್ದಾವೆ ಈ ಭೂಮಿಯ ಮೇಲೆ. ಎಲ್ಲರೂ ಕೂಡ ಅವರವರದೇ ಒಂದು ಸೈನ್ಯಗಳನ್ನು ಇಟ್ಟುಕೊಂಡಿದ್ದಾರೆ ಮತ್ತು ಈ ಸೈನ್ಯಗಳು ಪ್ರತಿದಿನ ಅವರ ಮೇಲೆ ಇವರ ಮೇಲೆ ಅವರು ಗುಂಡಿನ ಮಳೆ ಸುರಿಸ್ತಾ ಇರ್ತಾರೆ. ಯಾರಿಗೂ ಈ ಅವಶ್ಯಕತೆ ಇಲ್ಲ, ಈ ಸೈನ್ಯಗಳ ಅವಶ್ಯಕತೆನೇ ಇಲ್ಲ. ಸಣ್ಣ ಸಣ್ಣ ತಮ್ಮ ಅಹಂಕಾರಗಳ ಒಂದು ಇದಕ್ಕೋಸ್ಕರ ಅವರು ಈ ಸೈನ್ಯಗಳು ದಿನನಿತ್ಯ ಹೊಡೆದಾಡ್ಕೊಂಡು ಸೈನ್ಯಗಳೆಲ್ಲ ಭೂಮಿಗೆ ಹೊರೆ ಆಗ್ತಾ ಇದ್ದಾವೆ. ಇಲ್ಲಿ ಮಿಕ್ಕ ಎಲ್ಲ ಜನರಿಗೂ ಇವರು ಮಾಡುವ ಯುದ್ಧಗಳಿಂದ ಬೇರೆ ಎಲ್ಲರಿಗೂ ತೊಂದರೆ ಆಗ್ತಾ ಇರುತ್ತೆ. ಸೊ ಈ ವಾಸ್ತವವಾಗಿ ಈ ಎಲ್ಲರೂ ರಾಕ್ಷಸರೇ ಅಂತ ಇಲ್ಲಿ ಮತ್ತು ಆದ್ರೆ ರಾಜರಂತೆ ಕಾಣಿಸ್ಕೊಳ್ತಿದ್ರು. ಈಗಲೂ ಅಷ್ಟೇ ಇವರೆಲ್ಲ ರಾಕ್ಷಸರೇ ಸರಿ, ಆದ್ರೆ ಇವರೆಲ್ಲ ದೊಡ್ಡ ದೊಡ್ಡ ವಿಮಾನಗಳಲ್ಲಿ ಓಡಾಡ್ತಾರೆ ಮತ್ತೆ ದೊಡ್ಡ ದೊಡ್ಡ ಒಂದು ದೇಶದ ಒಂದು ಎಲ್ಲ ಜನಗಳ ಒಂದು ತೆರಿಗೆಯನ್ನು ತೆಗೆದುಕೊಂಡು ಮಿಕ್ಕ ಉಳಿದ ದೇಶಗಳ ಮೇಲೆ ಒಂದು ಗುಂಡಿನ ಸುರಮಳಿಗಳನ್ನು ಸುಳಿಸುವಂತದ್ದು ಕೆಲಸಗಳನ್ನು ಮಾಡ್ತಾರೆ. ಸೊ ಈ ರೀತಿಯಾದಾಗ ಜಗತ್ತಿಗೆ ಚಿಂತೆ ಆಯಿತು. ಅವಾಗ ಈ ರಾಕ್ಷಸರಿಂದ ಆದ ಅನಾಹುತಗಳನ್ನು ಕುರಿತು ಬ್ರಹ್ಮದೇವನಿಗೆ ಒಂದು ಭೂದೇವಿ ಫಿರ್ಯಾದು ಮಾಡ್ತಾಳೆ. ಸೊ ಯಾವಾಗ ಅವಳ ಮಕ್ಕಳೆಲ್ಲ, ನಾವೆಲ್ಲ ಭೂದೇವಿ ಮಕ್ಕಳೇ ಅಲ್ವಾ. ಸೊ ಅನೇಕ ಮಕ್ಕಳು ಯುದ್ಧದಲ್ಲಿ ಸಾಯ್ತಾ ಇರ್ತಾರೆ. ಸೊ ಅದರಿಂದ ಬ್ರಹ್ಮದೇವನು ಅವನ ಅನುಕಂಪವನ್ನು ಜಾಗೃತಿಗೊಳಿಸ್ಲಿಕ್ಕೋಸ್ಕರ ಅಳ್ತಾಳೆ. ಸೊ ಭೂಮಿ ವಿಪತ್ತಿನ ಸ್ಥಿತಿಯಲ್ಲಿ ಇರುವುದನ್ನೆಲ್ಲ ಬ್ರಹ್ಮದೇವರಿಗೆ ಹೇಳ್ತಾರೆ. ಸೊ ಬ್ರಹ್ಮದೇವರಿಗೆ ಗೊತ್ತಿಲ್ಲದೆ ಇರುವ ವಿಷಯವೇನು ಅಲ್ಲ, ಆದ್ರೆ ನಿಜವಾಗಿಯೂ ಅವಾಗ ಏನ್ ಮಾಡ್ತಾನೆ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಒಡಗೂಡಿ ಶಿವನ ನಾಯಕತ್ವದಲ್ಲಿ ಅವರೆಲ್ಲರೂ ಕೂಡ ಕ್ಷೀರ ಸಮುದ್ರದ ತೀರವನ್ನು ತಲುಪ್ತಾರೆ. ಸೊ ಕ್ಷೀರ ಸಮುದ್ರದಿಂದ ಅವರು ಭಗವಂತನ ಸೀದ ದರ್ಶನವನ್ನು ಮಾಡುವಂತಿಲ್ಲ. ಕ್ಷೀರ ಸಮುದ್ರದ ತೀರದಲ್ಲಿ ಅಷ್ಟೇ, ಅಲ್ಲಿವರೆಗೂ ಮಾತ್ರ ಅವರಿಗೆ. ಯಾಕಂದ್ರೆ ನಂತರ ಏನಾಗುತ್ತೆ, ಆಧ್ಯಾತ್ಮಿಕ ಲೋಕ ಶುರುವಾಗುತ್ತೆ. ಬ್ರಹ್ಮನಿಂದ ಕೆಳಗಿನವರೆಗೂ ಇಂದ್ರನಿಂದ ಇಂದ್ರಗೋಪ ಕೀಟದವರೆಗೂ ಎಲ್ಲರೂ ಕೂಡ ಆಧ್ಯಾತ್ಮಿಕ ಜನಗಳು ಅಲ್ಲ. ನಾವೆಲ್ಲರೂ ಕೂಡ ಭೌತಿಕ ಜನಗಳು, ಭೌತಿಕ ಜೀವಿಗಳು, ಭೌತ ಬದ್ಧಾತ್ಮರು. ಅದರಿಂದ ನಾವು ಆ ಕ್ಷೀರ ಸಮುದ್ರವನ್ನು ದಾಟ್ಲಿಕ್ಕೆ ಮತ್ತು ಕ್ಷೀರ ಸಮುದ್ರದ ಒಳಗಡೆ ಹೋಗ್ಲಿಕ್ಕೆ ನಮಗೆ ಶಕ್ತಿ ಇಲ್ಲ, ನಮಗೆ ಪರ್ಮಿಷನ್ ಇಲ್ಲ. ಸೊ ಅಲ್ಲಿಗೆ ಭಗವಂತನ
ಭಗವಂತ ಅಲ್ಲಿಗೆ ಬಂದು ದರ್ಶನ ಕೊಡ್ತಾನೆ, ಅಥವಾ ಭಗವಂತ ತನ್ನ ಇದರಿಂದ ಮೂಲಕ ಮನಸ್ಸಿನ ಮೂಲಕ ತನ್ನ ಒಂದು ಆಜ್ಞೆಯನ್ನು ಅಲ್ಲಿಗೆ ಭಗವಂತ ಈ ದೇವತೆಗಳಿಗೆ ಕೊಡ್ತಾನೆ. ಸೊ ಈ ರೀತಿಯಾಗಿ ಯಾವುದೇ ಗ್ರಹದ ಅಧಿಪತಿಯಾಗಿರ್ಲೂಬಹುದು, ಅವರು ಏನಾದ್ರೂ ಅವರ ಗ್ರಹದಲ್ಲಿ ತೊಂದರೆ ಆಗ್ತಾ ಇದ್ರೆ ಅವರು ಬ್ರಹ್ಮದೇವರನ್ನು ಸೀದಾ ಹೋಗಿ ಕಾಣಬಹುದು. ಯಾಕಂದ್ರೆ ಬ್ರಹ್ಮದೇವರು ಕೂಡ ಭೌತಲೋಕದ ವ್ಯಕ್ತಿಯೇ. ಸೊ ಅದರಿಂದ ಬ್ರಹ್ಮನು ಕೂಡ ವೇರವಾಗಿ ವಿಷ್ಣುವನ್ನು ಕಾಣುವಂತಿಲ್ಲ. ಕ್ಷೀರಸಾಗರದ ತೀರದಲ್ಲಿ ನಿಂತು ಪ್ರಾರ್ಥನೆಯನ್ನು ಮಾಡಿದಾಗ ಅವರ ಕೃಪೆಯಿಂದ, ಯಾರ ಕೃಪೆಯಿಂದ? ಕೃಷ್ಣನ ಕೃಪೆಯಿಂದ ಅವರ ಒಂದು ದರ್ಶನ ಆಗುತ್ತೆ ಅವರಿಗೆ. ಸೊ ಅದರಿಂದ ಇಲ್ಲಿ ಕ್ಷೀರೋದಕಶಾಹಿ ವಿಷ್ಣುವನ್ನು ಸುಪ್ರೀತಗೊಳಿಸ್ಲಿಕ್ಕೆ ಪಠಿಸುವ ಒಂದು ಪ್ರಾರ್ಥನೆ ಏನಿದೆ ಅದನ್ನು ಪುರುಷ ಸೂಕ್ತ ಅಂತ ಕರೀತಾರೆ. ಸೊ ಅದರಿಂದ ಅವನು ಕ್ಷೀರೋದಕಶಾಹಿ ವಿಷ್ಣುವನ್ನು ಪುರುಷ ಸೂಕ್ತದ ಮೂಲಕ ಅವರು ಭಗವಂತನ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಓದಿ. ಹರೇ ಕೃಷ್ಣ ಪ್ರಭುಜಿ. ಲಕ್ಷ್ಮೀ ಬಿವಿ ಮಾತಾಜಿ ಹರೇ ಕೃಷ್ಣ. ಲಕ್ಷ್ಮೀ ಬಿವಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ. ಒಂದ್ ನಿಮಿಷ ಮಾತಾಜಿ, ಎಲ್ಲಿಂದ? ಹರೇ ಕೃಷ್ಣ. 2ನೇ ಪೇಜ್ ಮಾತಾಜಿ. ದೇವತೆಗಳೆಲ್ಲರೂ ಪುರುಷ ಸೂಕ್ತವನ್ನು. ಕೃಷ್ಣ ಪ್ರಭು. ದೇವತೆಗಳೆಲ್ಲರೂ ಪುರುಷ ಸೂಕ್ತವನ್ನು ಹೇಳಿ ದೇವೋತ್ತಮ ಪರಮಪುರುಷನಿಗೆ ಪ್ರಾರ್ಥನೆ ಮಾಡಿದರೂ ಉತ್ತರವೇನು ಬಂದಂತೆ ಕಾಣಲಿಲ್ಲ. ಬ್ರಹ್ಮದೇವನೇ ಧ್ಯಾನ ಮಾಡಿದನು. ವಿಷ್ಣುವಿನಿಂದ ಬ್ರಹ್ಮನಿಗೆ ಒಂದು ಸಂದೇಶವು ಸ್ಫುರಿಸಿತು. ಬ್ರಹ್ಮನು ಈ ಸಂದೇಶವನ್ನು ದೇವತೆಗಳಿಗೆಲ್ಲ ತಿಳಿಸಿದನು. ವೈದಿಕ ಜ್ಞಾನವನ್ನು ಪಡೆಯುವ ರೀತಿ ಇದೆ. ತನ್ನ ಹೃದಯದ ಮೂಲಕ ಬ್ರಹ್ಮನು ದೇವೋತ್ತಮ ಪರಮಪುರುಷನಿಂದ ಮೊದಲು ವೈದಿಕ ಜ್ಞಾನವನ್ನು ಪಡೆಯುತ್ತಾನೆ. ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ಹೇಳಿರುವಂತೆ ತೇನೇ ಬ್ರಹ್ಮ ಹೃದ. ವೇದಗಳ ಅಪೌರುಷೇಯ ಜ್ಞಾನವನ್ನು ಹೃದಯದ ಮೂಲಕ ಬ್ರಹ್ಮನಿಗೆ ತಿಳಿಸಲಾಯಿತು. ಇದೇ ರೀತಿಯಲ್ಲಿ ಇಲ್ಲಿಯೂ ವಿಷ್ಣುವು ಕಳುಹಿಸಿದ ಸಂದೇಶವು ಬ್ರಹ್ಮನಿಗೆ ಅರ್ಥವಾಯಿತು. ಅವನಿಗೆ ಒಂದು ನಿಮಿಷ ಮುಂದೆ ಹೊರಟಾಯ್ತು. ಪ್ರಭು ಎಲ್ಲಿ? ಇಲ್ಲಿದೆ ನೋಡಿ. ಸಂದೇಶವು ಬ್ರಹ್ಮನಿಗೆ ಅರ್ಥವಾಯಿತು. ಅವರು ಕೂಡಲೇ ಕಾರ್ಯತತ್ಪರವಾಗುವಂತೆ ಬ್ರಹ್ಮನು ಅದನ್ನು ದೇವತೆಗಳಿಗೆಲ್ಲ ತಿಳಿಸಿದ. ವಿಷ್ಣುವಿನ ಸಂದೇಶ ಇದು: ಶೀಘ್ರದಲ್ಲಿಯೇ ಪರಮ ಪ್ರಭುವು ತನ್ನ ಪರಮಶಕ್ತಿಗಳೊಡನೆ ಭೂಮಿಯಲ್ಲಿ ಕಾಣಿಸಿಕೊಳ್ಳುವನು. ರಾಕ್ಷಸರನ್ನು ಧ್ವಂಸ ಮಾಡಿ ಭಕ್ತರನ್ನು ಕಾಪಾಡುವ ತನ್ನ ಮಹತ್ ಕಾರ್ಯಕ್ಕಾಗಿ ಆತನು ಭೂಮಿಯಲ್ಲಿ ಇರುವವರಿಗೆ ಆತನಿಗೆ ನೆರವಾಗಲು ದೇವತೆಗಳು ಅಲ್ಲಿಯೇ ಇರಬೇಕು. ಅವರೆಲ್ಲ ಕೂಡಲೇ ಯದುವಂಶದಲ್ಲಿ ಜನ್ಮ ತಾಳಬೇಕು. ಭಗವಂತನು ಸೂಕ್ತ ಕಾಲದಲ್ಲಿ ಅಲ್ಲಿ ಅವತರಿಸುವನು. ಓದ್ಲ ಪ್ರಭು? ಹರೇ ಕೃಷ್ಣ. ಓದಿ ಮಾತಾಜಿ, ಓದಿ. ದೇವೋತ್ತಮ ಪರಮಪುರುಷನಾದ ಕೃಷ್ಣನೇ ವಾಸುದೇವನ ಮಗನಾಗಿ ದರ್ಶನವಿತ್ತನು. ಅವನ ಅವತಾರಕ್ಕೆ ಮೊದಲು ಪ್ರಭುವು ತನ್ನ ಮಹತ್ ಕಾರ್ಯವನ್ನು ಸಾಧಿಸಲು ನೆರವಾಗುವುದಕ್ಕಾಗಿ ಎಲ್ಲಾ ದೇವತೆಗಳು ಅವರ ಪತ್ನಿಯರು ಕಾಣಿಸಿಕೊಂಡರು. ಇಲ್ಲಿ ಬಳಸಿರುವ ಶಬ್ದ ತಾತ್ಪರ್ಯಾರ್ಥಂ ಎಂದರೆ ಪ್ರಭುವನ್ನು ಸಂತೋಷಗೊಳಿಸಲು ದೇವತೆಗಳು ಭೂಮಿಯಲ್ಲಿ ಜನ್ಮ ತಾಳಬೇಕು. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಂತನ ತೃಪ್ತಿಗಾಗಿಯೇ ಬದುಕುವ ಯಾವುದೇ ಜೀವಿಯು ದೇವತೆಯೇ. ತನ್ನ ಲಕ್ಷಾಂತರ ಚಾಚಿ ವಿಶ್ವದ ಗ್ರಹಗಳಿಗೆ ಆಧಾರನಾಗಿರುವ ಮತ್ತು ಶ್ರೀಕೃಷ್ಣನ ಪೂರ್ಣಾಂಶನಾದ ಅನಂತನು ಭಗವಂತನ ಅವತಾರಕ್ಕೆ ಮೊದಲು ಭೂಮಿಯಲ್ಲಿ ಕಾಣಿಸಿಕೊಳ್ಳುವನೆಂದು ದೇವತೆಗಳಿಗೆ ತಿಳಿಸಲಾಯಿತು. ಬದ್ಧ ಆತ್ಮಗಳನ್ನೆಲ್ಲ ಆಕರ್ಷಿಸುವ ಭಗವಂತನ ಬಹಿರಂಗ ಶಕ್ತಿಯಾದ ಮಾಯೆಯು ಪರಮಪ್ರಭುವಿನ ಉದ್ದೇಶದ ಸಾಧನೆಗಾಗಿ ಕಾಣಿಸಿಕೊಳ್ಳುವುದಾಗಿಯೂ ದೇವತೆಗಳಿಗೆ ತಿಳಿಸಲಾಯಿತು. ಇದು ಓದ್ಲ ಪ್ರಭು? ಹರೇ ಕೃಷ್ಣ. 2 ಪ್ಯಾರಾ ಓದ್ಬಿಡಿ, ಪೇಜ್ ಮುಗ್ದೋಗುತ್ತೆ. ಓಕೆ ಪ್ರಭು. ದೇವತೆಗಳಿಗೆ ಕರ್ತವ್ಯವನ್ನು ತಿಳಿಸಿ ಅವರನ್ನು ಭೂದೇವಿಯನ್ನು ಸಾಂತ್ವನಗೊಳಿಸಿ ಎಲ್ಲಾ ಪ್ರಜಾಪತಿಗಳ ಜನಕನಾದ ಬ್ರಹ್ಮನು ಬ್ರಹ್ಮಲೋಕ ಎಂಬ ಹೆಸರಿನ ತನ್ನ ಲೋಕಕ್ಕೆ ಹೋದನು. ಎಲ್ಲ ಭೌತಿಕ ಗ್ರಹಗಳಲ್ಲಿ ಅದೇ ಅತ್ಯುನ್ನತವಾದುದು. ಯದುವಂಶದ ನಾಯಕ ಶೂರಸೇನ ಎನ್ನುವ ರಾಜನು ಮಥುರಾ ಜಿಲ್ಲೆಯನ್ನು ಶೂರಸೇನ ಜಿಲ್ಲೆಯನ್ನು ಆಳುತ್ತಿದ್ದನು. ಅರಸ ಶೂರಸೇನನ ಆಳ್ವಿಕೆಯಿಂದಾಗಿ ಮಥುರೆಯು ಯಾದವ ಕುಲದ ಎಲ್ಲ ಅರಸರ ರಾಜಧಾನಿಯಾಯಿತು. ಏಕೆಂದರೆ ಯಾದವರದು ದೈವಭಕ್ತರ ವಂಶ. ದ್ವಾರಕೆಯಲ್ಲಿ ಸ್ಥಿರವಾಗಿ ನೆಲೆಸುವಂತೆಯೇ ಶ್ರೀಕೃಷ್ಣ ಪ್ರಭುವು ಶಾಶ್ವತವಾಗಿ ನೆಲೆಸುವ ಸ್ಥಳ ಮಥುರಾ ಎಂದು ಅವರಿಗೆ ತಿಳಿದಿತ್ತು. ಹರೇ ಕೃಷ್ಣ ಪ್ರಭು. ಕೃಷ್ಣ ಮಾತೆ, ಧನ್ಯವಾದ.
ಸೊ ಇಲ್ಲಿ ಎಲ್ಲರೂ ಯಾವಾಗ ಎಲ್ಲ ದೇವತೆಗಳು ಬ್ರಹ್ಮನೊಡಗೂಡಿ ಯಾವಾಗ ಕ್ಷೀರೋದಕಶಾಹಿ ವಿಷ್ಣು ಅನ್ನೋ ಒಂದು ಪುರುಷ ಸೂಕ್ತದ ಮೂಲಕ ಒಂದು ಆರಾಧನೆ ಮಾಡ್ತಾರೆ, ಆದ್ರೆ ಯಾವುದೇ ಉತ್ತರ ಬರೋದಿಲ್ಲ. ನಂತರ ಬ್ರಹ್ಮದೇವನೇ ಧ್ಯಾನಕ್ಕೆ ಕುಳಿತುಕೊಳ್ತಾನೆ. ಧ್ಯಾನ ಮಾಡಿದಾಗ ಬ್ರಹ್ಮದೇವನಿಗೆ ವಿಷ್ಣುವಿನಿಂದ ಒಂದು ಸೂಚನೆ ಸಿಗುತ್ತೆ, ಸಂದೇಶ ಸಿಗುತ್ತೆ. ಸೊ ಆ ಸಂದೇಶ ಏನು ಅಂದ್ರೆ, ನಾನು ಶೀಘ್ರದಲ್ಲೇ ಅವತರಿಸ್ತೇನೆ. ಸೊ ನೀವೆಲ್ಲರೂ ಕೂಡ, ಎಲ್ಲಾ ದೇವತೆಗಳು ಕೂಡ ಯದುವಂಶದಲ್ಲಿ ಈಗಲೇ ತಕ್ಷಣ ಹೊರಟು ಯದುವಂಶದಲ್ಲಿ ನೀವೆಲ್ಲರೂ ಹುಟ್ಟಬೇಕು ಮತ್ತು ಭಗವಂತನ ಒಂದು ಲೀಲೆಗಳಲ್ಲಿ ಒಂದು ಸಹಾಯವನ್ನು ಮಾಡುವ ಕೆಲಸವನ್ನು ಮಾಡಬೇಕು ಅಂತ. ಸೊ ಅವರೆಲ್ಲರೂ ಕೂಡ ತಕ್ಷಣವೇ ಕಾರ್ಯತತ್ಪರರಾಗುವಂತೆ ಬ್ರಹ್ಮನು ದೇವತೆಗಳೆಲ್ಲ ತಿಳಿಸಿದ್ದಾನೆ. ಸೊ ಶೀಘ್ರದಲ್ಲಿ ಪರಮಪ್ರಭು ತನ್ನ ಪರಮಶಕ್ತಿಗಳೊಂದಿಗೆ ಭೂಮಿಯಲ್ಲಿ ಕಾಣಿಸಿಕೊಳ್ತಾನೆ. ಅಂದ್ರೆ ಕೃಷ್ಣ ಬಲರಾಮನ ಸಮೇತವಾಗಿ ಮತ್ತು ಮಹಾವಿಷ್ಣುವಿನ ಸಮೇತವಾಗಿ ಮತ್ತು ಭೂಮಿಯಲ್ಲಿ ಅವತರಿಸ್ತಾನೆ ಮತ್ತು ಎಲ್ಲ ರಾಕ್ಷಸೀಯ ಜನಗಳನ್ನು ಧ್ವಂಸ ಮಾಡಿ ಭಕ್ತರನ್ನು ಕಾಪಾಡ್ತಾನೆ. ಸೊ ಮತ್ತೆ ಅದಕ್ಕೆ ಈ ಕೆಲಸಕ್ಕೆ ನೆರವಾಗ್ಲಿಕ್ಕೆ ದೇವತೆಗಳೆಲ್ಲ ಅಲ್ಲಿಯೇ ಇರಬೇಕು, ಅಂದ್ರೆ ಭೂಲೋಕದಲ್ಲೇ ಇರಬೇಕು ಅಂತೇಳಿ. ಸೊ ಅಂದ್ರೆ ಕೂಡಲೇ ಅವರೆಲ್ಲ ಯದುವಂಶದಲ್ಲಿ ಜನ್ಮ ತಳಿಬೇಕು. ಸೊ ಭಗವಂತನಿಗೆ ಈ ದೇವತೆಗಳ ನೆರವು ಬೇಕಾಗಿಲ್ಲ, ಯಾಕಂದ್ರೆ ಆದರೂ ಕೂಡ ಭಗವಂತ ಅವರು ಎಲ್ಲರಿಗೂ ಒಂದು ತನ್ನ ಸೇವೆಯ ಅವಕಾಶವನ್ನು ಕೊಡ್ಲಿಕ್ಕೋಸ್ಕರ ದೇವತೆಗಳನ್ನೆಲ್ಲಾನು ಕರ್ಕೊಂಡು ಬರ್ತಾನೆ. ಸೊ ಅವರವ್ರ ಕೆಲಸ ಅವರವ್ರ ಕೈಯಲ್ಲೇ ಮಾಡಿಸ್ತಾನೆ ಭಗವಂತ. ಸೊ ಮತ್ತು ಅವರು ಹೇಳಿಕೊಟ್ಟು ಹೇಗೆ ಮಾಡಬೇಕು ಅಂತ ಅವ್ರು ಹೇಳಿಕೊಟ್ಟು ಮಾಡಿಸಿ ನಂತರ ಕ್ರೆಡಿಟ್ ಅನ್ನು ಕೂಡ ಅವರಿಗೆ ಕೊಡ್ತಾನೆ. ಅರ್ಜುನನಿಗೂ ಅದೇ ಮಾಡ್ತಾನೆ. ಸೊ ಎಲ್ಲ ಮಾಡಿದೀನಿ ನಾನು, ನೀನ್ ಸುಮ್ನೆ ಬಾಣ ಬಿಡ್ತಾ ಇರು ಅಷ್ಟೇ, ಯುದ್ಧ ಮಾಡ್ತಾ ಇರು, ಕೆಲಸ ಎಲ್ಲ ನಾನೇ ಮಾಡಿದ್ದೀನಿ ಅಂದ್ಬಿಟ್ಟು ಭಗವಂತ ಹೇಳ್ತಾನೆ. ನಿಮಿತ್ತ ಮಾತ್ರ ಸವ್ಯಸಾಚಿ, ಅಷ್ಟೇ, ಕೇವಲ ನಮ್ಮೆಲ್ಲ ಕೆಲಸಗಳು ಕೂಡ ನಿಮಿತ್ತ ಮಾತ್ರ. ಸೊ ಅದರಿಂದ ಎಲ್ಲಾ ಭಕ್ತರಿಗೂ ಕೂಡ ಅದು ಗೊತ್ತಿರೋದೆ, ಎಲ್ಲ ದೇವತೆಗಳಿಗೂ ಕೂಡ ಗೊತ್ತೋದು, ನಾವು ಇದು ಮಾತ್ರ ಅಂತ ಹೇಳಿ, ನಿಮಿತ್ತ ಮಾತ್ರ ಅಂತ ಹೇಳಿ. ಆದರೂ ಕೂಡ ಭಗವಂತನ ದರ್ಶನ ಆಗ್ತಾ ಇದೆಯಲ್ಲ ಎಲ್ಲ ದೇವತೆಗಳಿಗೂ, ಕೃಷ್ಣನ ದರ್ಶನ ಯಾರಿಗುಂಟು ಯಾರಿಗಿಲ್ಲ. ಅದರಿಂದ ಅವರು ಕೂಡ ಸಂತೋಷದಿಂದನೇ ಯದುವಂಶದಲ್ಲಿ ಜನ್ಮ ತಾಳುವಕ್ಕೆ ಅವರು ತಕ್ಷಣವೇ ಕಾರ್ಯನಿರತರಾಗ್ತಾರೆ. ಸೊ ಅದರಿಂದ ಇಲ್ಲಿ ಕೃಷ್ಣನೇ ವಾಸುದೇವನ ಮಗನಾಗಿ ಒಂದು ದರ್ಶನ ಕೊಡ್ತಾನೆ ಮತ್ತು ಎಲ್ಲ ದೇವತೆಗಳು ಮತ್ತು ದೇವತೆಗಳ ಎಲ್ಲ ಪತ್ನಿಯರು ಮತ್ತು ದೇವತೆಗಳು ಇಲ್ಲಿ ಅವರ ಮಹತ್ ಕಾರ್ಯವನ್ನು ಸಾಧಿಸ್ಲಿಕ್ಕೆ ನೆರವಾಗ್ಲಿಕ್ಕೆ ಅವರು ಕೂಡ ಯದುವಂಶದಲ್ಲಿ ಜನ್ಮವನ್ನು ತಾಳ್ತಾರೆ. ಸೊ ಅಂದ್ರೆ ಭಗವಂತನ ತೃಪ್ತಿಗಾಗಿ ಯಾವುದೇ ಜೀವಿ ಬದುಕಿದ್ರು ಕೂಡ ಅವರು ಭಕ್ತಿ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೋಬೇಕು. ಸೊ ಆದ್ರಿಂದ ಪ್ರಭು ತನ್ನ ಮಹತ್ ಕಾರ್ಯವನ್ನು ನೆರವೇರಲಿಕ್ಕೆ ಎಲ್ಲಾ ದೇವತೆಗಳು ಅದೇ ಇಲ್ಲಿ ಬಳಸುವ ಶಬ್ದ ತತ್ಪರ್ಯ ಅರ್ಥ ಅಂದ್ರೆ ಪ್ರಭುವನ್ನು ಸಂತೋಷಗೊಳ್ಳಲಿಕ್ಕೆ ದೇವತೆಗಳು ಭೂಮಿಯಲ್ಲಿ ಜನ್ಮ ತಾಳಬೇಕು. ಸೊ ಅದನ್ನ ಶ್ರೀಲ ಪ್ರಭುಪಾದರು ಇನ್ನಷ್ಟು ಹೇಳ್ತಾ ಇದ್ದಾರೆ, ಭಗವಂತನ ತೃಪ್ತಿಗಾಗಿ ಯಾರೇ ಬದುಕ್ತಾ ಇರ್ಲಿ ಆ ವ್ಯಕ್ತಿ ಒಂದು ದೇವತೆಯೇ ಸರಿ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಮಾಡೋ ಎಲ್ಲಾ ಕರ್ತವ್ಯಗಳನ್ನು ಭಗವಂತನ ತೃಪ್ತಿಗಾಗಿ ಮಾಡಿದ್ರೆ ನಾವು ಕೂಡ ದೇವತೆಗಳ ಮಟ್ಟಕ್ಕೆ ಭಗವಂತ ನಮ್ಮನ್ನು ಏರಿಸ್ತಾನೆ ಅಂತ. ಸೊ ಇಲ್ಲಿ ಎಲ್ಲಕ್ಕಿಂತ ಮೊದಲು ಯಾರು ಮಾಡ್ತಾರೆ, ಇದು ಅನಂತನು ಮೊದಲು ಬಲರಾಮನ ಅವತಾರದಲ್ಲಿ ಮೊದಲು ಭೂಮಿಯಲ್ಲಿ ಕಾಣಿಸ್ಕೊಳ್ತಾನೆ. ನಂತರ ಮಿಕ್ಕ ಎಲ್ಲ ಭಗವಂತ ನಂತರ ಒಂದು ತನ್ನ ಅವತಾರವನ್ನು ಮಾಡ್ತಾನೆ. ಮತ್ತು ಪರಮಪದನ ಉದ್ದೇಶಕ್ಕೆ ಸಾಧನೆಗೋಸ್ಕರ ಬಹಿರಂಗ ಶಕ್ತಿಯಾದ ಮಹಾಮಾಯೆ ಏನಿದೆ ಅವಳು ಕೂಡ ಭೂಮಿಯಲ್ಲಿ ಅವತರಿಸ್ತಾಳೆ. ಅವಳು ಆಲ್ರೆಡಿ ದೂರಿಯಲ್ಲಿ ತನ್ನ ಶಕ್ತಿಗಳ ಮೂಲಕ ಇದ್ದಾಳೆ, ಆದ್ರೆ ಭಗವಂತನ ಒಂದು ಸೇವೆ ಮಾಡಲಿಕ್ಕೋಸ್ಕರ ಸ್ಪೆಷಲ್ ಆಗಿ ಅವರು ಇಳಿದು ಬರ್ತಾರೆ. ಸೊ ನಂತರ ದೇವತೆಗಳಿಗೆ ಈ ಎಲ್ಲ ಅವರವರ ಕರ್ತವ್ಯವನ್ನು ಯಾರ್ಯಾರು ಏನೇನ್ ಮಾಡಬೇಕು ಅಂತೆಲ್ಲ ಹೇಳಿ ತಿಳಿಸಿ ಅವರೆಲ್ಲರನ್ನು ಅವರ ಲೋಕಕ್ಕೆ ಕಳಿಸ್ಕೊಳ್ತಾನೆ ಮತ್ತು ಭೂದೇವಿಯನ್ನು ಕೂಡ ಸಾಂತ್ವನಗೊಳಿಸಿ ಬೇಗನೆ ಶ್ರೀಕೃಷ್ಣನ ಒಂದು ಅವತಾರ ಆಗ್ಲಿಕ್ಕಿದೆ ಮತ್ತು ನಿನ್ನೆಲ್ಲಾ ಕಷ್ಟಗಳನ್ನು ಶ್ರೀಕೃಷ್ಣ ಮಾಡ್ತಾನೆ, ಚಿಂತೆ ಮಾಡಬೇಡ ಅಂತ ಭೂದೇವಿಯನ್ನು ಕೂಡ ಸಾಂತ್ವನಗೊಳಿಸಿ ಮತ್ತು ಬ್ರಹ್ಮ ಏನ್ ಮಾಡ್ತಾನೆ, ಬ್ರಹ್ಮಲೋಕಕ್ಕೆ ಅಂದ್ರೆ ಸತ್ಯಲೋಕಕ್ಕೆ ಹೊರಟೋಗ್ತಾನೆ. ಸೊ ನಂತರ ಇಲ್ಲಿ ಯದುವಂಶದ ನಾಯಕನ ಬಗ್ಗೆ ಅಂತಂದ್ರೆ ಈಗ ನಾವು ಎಲ್ಲ ದೇವತೆಗಳೆಲ್ಲ ಆಯ್ತು, ಈಗ ಯದುವಂಶದ ಶೂರಸೇನ ಒಂದು ಆಳ್ವಿಕೆಯನ್ನು ಮಾಡ್ತಾ ಇದ್ದೇನೆ ಮಥುರೆಯಲ್ಲಿ. ಸೊ ಅಂತಹ ಒಂದು ಶೂರಸೇನನ ಒಂದು ರಾಜ್ಯದಲ್ಲಿ ಭಗವಂತ ಒಂದು ತನ್ನ ಅವತಾರವನ್ನು ತಾಳ್ತಾನೆ. ನೆಕ್ಸ್ಟ್ ಯಾರು ಓದ್ತೀರಾ? ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ. ಮಾತಾಜಿ ಓದ್ತೀನಿ. ಓದಿ. ಇದು ಶೂರಸೇನನ ಮಗ ಅಲ್ಲಿಂದ ಅಲ್ವಾ ಪ್ರಭುಜಿ? ಹೌದು ಮಾತಾಜಿ. ಶೂರಸೇನನ ಮಗ ವಾಸುದೇವನು ದೇವಕಿಯನ್ನು ಮದುವೆಯಾದ ನಂತರ ಒಮ್ಮೆ ನವ ವಧುವಿನೊಂದಿಗೆ
ರಥದಲ್ಲಿ ಮನೆಗೆ ಹೋಗುತ್ತಿದ್ದ. ದೇವಕಿಯ ತಂದೆ ದೇವಕ, ಅವನಿಗೆ ಮಗಳಲ್ಲಿ ಬಹು ಪ್ರೀತಿ. ಆದುದರಿಂದ ಸಾಕಷ್ಟು ವರದಕ್ಷಿಣೆಯನ್ನು ಕೊಟ್ಟಿದ್ದ. ಚಿನ್ನದಿಂದ ಅಲಂಕರಿಸಿದ 100 ರಥಗಳನ್ನು ಕೊಟ್ಟಿದ್ದ. ಉಗ್ರಸೇನನ ಮಗ ಕಂಸನು ತನ್ನ ತಂಗಿ ದೇವಕಿಗೆ ಸಂತೋಷವಾಗಲೆಂದು ತಾನೇ ವಾಸುದೇವನ ರಥಕ್ಕೆ ಸಾರಥಿಯಾಗಿದ್ದ. ವೇದಕಾಲದ ನಾಗರಿಕತೆಯ ಪದ್ಧತಿಯಂತೆ ಹುಡುಗಿಗೆ ಮದುವೆಯಾದಾಗ ಅವಳ ಸೋದರನು ತನ್ನ ಸೋದರಿಯನ್ನು ಭಾವನನ್ನು ಅವರ ಮನೆಗೆ ಕರೆದೊಯ್ಯುತ್ತಾನೆ. ವಧುವಿಗೆ ತನ್ನ ತವರಾರ ಅಗಲಿಕೆಯಿಂದ ತೀವ್ರ ದುಃಖವಾಗಬಹುದಾದುದರಿಂದ ಅವಳು ಪತಿಗೃಹವನ್ನು ಸೇರುವವರೆಗೆ ಸೋದರನು ಅವಳೊಂದಿಗೆ ಹೋಗುತ್ತಾನೆ. ದೇವಕನು ನೀಡಿದ ವರದಕ್ಷಿಣೆ ಇದು: ಚಿನ್ನದ ಹಾರಗಳಿಂದ ಅಲಂಕೃತವಾದ 400 ಆನೆಗಳು, 15,000 ಅಲಂಕೃತ ಕುದುರೆಗಳು ಮತ್ತು 1,800 ರಥಗಳು. ತನ್ನ ಮಗಳೊಡನೆ 200 ಮಂದಿ ಸುಂದರ ಸ್ತ್ರೀಯರನ್ನು ಕಳುಹಿಸಿದ. ಭಾರತದಲ್ಲಿ ಈಗಲೂ ಆಚರಣೆಯಲ್ಲಿರುವಂತೆ ಕ್ಷತ್ರಿಯ ವಿವಾಹ ಪದ್ಧತಿಯ ಪ್ರಕಾರ ಕ್ಷತ್ರಿಯ ಸಂಸಾರದಲ್ಲಿ ಮದುವೆಯಾದಾಗ ವಧುವಲ್ಲದೆ ವಧುವಿನ ಹಲವಾರು ಸುಂದರಿಯರಾದ ಗೆಳತಿಯರು ಅರಮನೆಗೆ ಹೋಗಬೇಕು. ರಾಣಿಯ ಅನುಯಾಯಿಗಳಿಗೆ ದಾಸಿಯರೆಂದು ಹೆಸರಿದ್ದರೂ ಅವರು ರಾಣಿಯ ಸಖಿಯರಾಗಿಯೇ ಇರುತ್ತಾರೆ. ಈ ಪದ್ಧತಿ ಅನಾದಿ ಕಾಲದಿಂದ ನಡೆದು ಬಂದಿದೆ. ಏನಿಲ್ಲವೆಂದರೂ 5,000 ವರ್ಷಗಳ ಹಿಂದೆ ಶ್ರೀಕೃಷ್ಣನ ಆಗಮನಕ್ಕೂ ಮೊದಲಿನ ಕಾಲದಲ್ಲಿ ಇದ್ದಿತೆಂದು ಹೇಳಬಹುದು. ಆದುದರಿಂದ ವಾಸುದೇವನು ತನ್ನ ಹೆಂಡತಿಯೊಡನೆ 200 ಮಂದಿ ಸುಂದರ ಯುವತಿಯರನ್ನು ತನ್ನ ಮನೆಗೆ ಕರೆತಂದ. ವಧೂವರರು ರಥದಲ್ಲಿ ಕುಳಿತು ಸಾಗುತ್ತಿರುವಾಗ ಈ ಶುಭಗಳಿಗೆಯನ್ನು ಸೂಚಿಸಲು ವಿಧ ವಿಧವಾದ ಸಂಗೀತ ವಾದ್ಯಗಳನ್ನು ನುಡಿಸುತ್ತಿದ್ದರು. ಶಂಖಗಳು, ತೂರಿಗಳು, ನಗಾರಿಗಳು, ಬುರುಡೆ, ಮದ್ದಳೆಗಳು ಎಲ್ಲ ವಾದ್ಯಗಳನ್ನು ನುಡಿಸುತ್ತಿದ್ದರು. ಇವುಗಳೆಲ್ಲವೂ ಸೇರಿ ಮಧುರವಾದ ಸಂಗೀತ ಮೇಳವಾಗುತ್ತಿತ್ತು. ತುಂಬ ಹರ್ಷದಿಂದ ಮೆರವಣಿಗೆಯು ಸಾಗುತ್ತಿತ್ತು. ಕಂಸನು ರಥವನ್ನು ನಡೆಸುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಅಶರೀರ ವಾಣಿಯೊಂದರಿಂದ ಆಕಾಶವು ಕಂಪಿಸಿತು. ಆ ಧ್ವನಿಯು ಮುಖ್ಯವಾಗಿ ಕಂಸನಿಗೆ ಹೀಗೆ ಹೇಳಿತು: ಕಂಸ, ನೀನೊಬ್ಬ ಮೂರ್ಖ. ನೀನು ನಿನ್ನ ತಂಗಿ ಮತ್ತು ಭಾವನವರ ರಥವನ್ನು ನಡೆಸುತ್ತಿದ್ದೀಯೆ. ಆದರೆ ನಿನ್ನ ತಂಗಿಯ 8ನೆಯ ಮಗುವು ನಿನ್ನನ್ನು ಕೊಲ್ಲುತ್ತದೆ ಎಂದು ನಿನಗೆ ತಿಳಿಯದು. ಕಂಸನು ಭೋಜವಂಶದ ಉಗ್ರಸೇನನ ಮಗ. ಭೋಜವಂಶದ ಎಲ್ಲ ರಾಜರಲ್ಲಿ ಅತ್ಯಂತ ರಾಕ್ಷಸರ ಸ್ವಭಾವದವನು ಕಂಸ ಎಂದು ಹೇಳುತ್ತಿದ್ದರು. ಆಕಾಶದಿಂದ ಈ ಭವಿಷ್ಯವನ್ನು ಕೇಳುತ್ತಲೇ ಕಂಸನು ದೇವಕಿಯ ಕೂದಲನ್ನು ಹಿಡಿದು ತನ್ನ ಕತ್ತಿಯಿಂದ ಅವಳನ್ನು ಕೊಲ್ಲುವುದರಲ್ಲಿದ್ದನು. ಕಂಸನ ನಡತೆಯಿಂದ ವಾಸುದೇವನು ಚಕಿತನಾದನು. ಕ್ರೂರಿಯೂ ನಾಚಿಗೇಡದವನೂ ಆದ ತನ್ನ ಭಾವಮೈದುನನನ್ನು ಸಮಾಧಾನಗೊಳಿಸಲು ನಿವೇದನೆಯಿಂದ ಮತ್ತು ಸಾಕ್ಷಾತ್ಸಾಧಾರದೊಡನೆ ಹೀಗೆ ಹೇಳಿದನು: ಪ್ರೀತಿಯ ಭಾವಮೈದುನನಾದ ಕಂಸ, ನೀನು ಭೋಜವಂಶದ ಅತ್ಯಂತ ಪ್ರಸಿದ್ಧನಾದ ಅರಸ. ನೀನು ಅತ್ಯಂತ ಶ್ರೇಷ್ಠ ಯೋಧ ಮತ್ತು ಅತ್ಯಂತ ಪರಾಕ್ರಮಿಯಾದ ಅರಸ ಎಂದು ಜನರಿಗೆ ತಿಳಿದಿದೆ. ನಿನ್ನ ತಂಗಿಯಾದವಳನ್ನು ಅವಳ ಮದುವೆ ಇಂತಹ ಶುಭ ಸಮಯದಲ್ಲಿ ಕೊಲ್ಲಲು ಎಣಿಸುವಷ್ಟು ರೋಷವು ನಿನಗೇಕೆ ಬಂದಿದೆ? ನಿನಗೆ ಸಾವೆಂದರೆ ಇಷ್ಟು ಭಯವೇಕೆ? ಇಷ್ಟು ಭಯಪಡುವುದೇಕೆ? ನೀನು ಹುಟ್ಟುವಾಗಲೇ ನಿನ್ನ ಸಾವು ಹುಟ್ಟಿದೆ. ನೀನು ಹುಟ್ಟಿದ ದಿನದಿಂದಲೇ ಸಾಯಲು ಪ್ರಾರಂಭಿಸಿದೆ. ನಿನಗೀಗ 25 ವರ್ಷ ವಯಸ್ಸು ಎಂದುಕೊಂಡರೆ ನೀನು ಆಗಲೇ 25 ವರ್ಷ ಕಾಲ ಸತ್ತಿದ್ದೀಯೇ ಎಂದು ಅರ್ಥ. ಪ್ರತಿಕ್ಷಣವೂ ನೀನು ಸಾಯುತ್ತಿದ್ದೀಯೇ. ಆದುದರಿಂದ ಸಾವಿಗೆ ನೀನು ಇಷ್ಟು ಭಯಪಡುವುದೇಕೆ? ಕಡೆಗೆ ಸಾಯುವುದು ಅನಿವಾರ್ಯ. ನೀನು ಹಿಂದೆ ಸಾಯಬಹುದು, ಇನ್ನೂ 100 ವರ್ಷಗಳ ನಂತರ ಸಾಯಬಹುದು, ಆದರೆ ಸಾವು ತಪ್ಪಿದ್ದಲ್ಲ. ನಿನಗೆ ಇಷ್ಟೊಂದು ಹೆದರಿಕೆ ಏಕೆ? ವಾಸ್ತವವಾಗಿ ನಾವೆಂದರೆ ಈಗಿನ ಶರೀರದ ನಾಶ. ಈಗಿನ ದೇಹವು ಕೆಲಸ ಮಾಡುವುದನ್ನು ನಿಲ್ಲಿಸಿ ಪಂಚಭೂತಗಳಲ್ಲಿ ಸೇರುತ್ತದೆ. ಒಳಗಿರುವ ಜೀವಾತ್ಮನು ಈ ಜನ್ಮದಲ್ಲಿನ ತನ್ನ ಕರ್ಮಗಳ ಫಲಕ್ಕೆ ಅನುಗುಣವಾಗಿ ಇನ್ನೊಂದು
ದೇಹವನ್ನು ಸ್ವೀಕರಿಸುತ್ತಾನೆ. ಮನುಷ್ಯನು ನಡೆಯುವಾಗ ಒಂದು ಪಾದವನ್ನು ಮುಂದೆ ಇಟ್ಟು ತನ್ನ ಪಾದವು ಭದ್ರವಾದ ನೆಲದ ಮೇಲಿದೆ ಎಂದು ಖಚಿತವಾಗುತ್ತಲೇ ಇನ್ನೊಂದು ಪಾದವನ್ನು ಎತ್ತಿ ಇಡುವಂತೆಯೇ ಇದು. ಇದೇ ರೀತಿಯಲ್ಲಿ ದೇಹವು ಬದಲಾಗುತ್ತಿರುತ್ತದೆ. ಆತ್ಮನು ದೇಹದಿಂದ ದೇಹಕ್ಕೆ ಸಾಗುತ್ತಿರುತ್ತಾನೆ. ಗಿಡಗಳಲ್ಲಿನ ಹುಳುಗಳು ಎಷ್ಟು ಎಚ್ಚರಿಕೆಯಿಂದ ಒಂದು ಸಣ್ಣ ಕೊಂಬೆಯಿಂದ ಇನ್ನೊಂದಕ್ಕೆ ಸಾಗುತ್ತವೆ ನೋಡು. ಹೀಗೆಯೇ ಅವನ ಮೇಲಿನ ಯಜಮಾನರು ಅವನ ಮುಂದಿನ ಶರೀರವು ಯಾವುದು ಎಂದು ನಿರ್ಧರಿಸುತ್ತಲೇ ಜೀವಾತ್ಮನು ತನ್ನ ದೇಹವನ್ನು ಬದಲಾಯಿಸುತ್ತಾನೆ. ಜೀವಾತ್ಮನು ಈ ಭೌತಿಕ ಜಗತ್ತಿನಲ್ಲಿ ಬದ್ಧನಾಗಿರುವವರಿಗೆ ಅವನು ಒಂದಾದ ನಂತರ ಮತ್ತೊಂದು ದೇಹದಲ್ಲಿ ವಾಸಿಸಬೇಕು. ಅವನು ಈ ಜನ್ಮದ ಕರ್ಮಗಳು ಮತ್ತು ಫಲಗಳಿಗೆ ಅನುಗುಣವಾಗಿ ಪ್ರಕೃತಿಯ ನಿಯಮಗಳು ಅವನ ಮುಂದಿನ ದೇಹವನ್ನು ನೀಡುತ್ತವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಸೊ ಇಲ್ಲಿ ಶೂರಸೇನನ ಪ್ರಭುಜಿ ಮಗ- ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ. Yes, ma'am. ಪ್ರಭುಜಿ ಇದು ಗೂಗಲ್ ಟ್ರಾನ್ಸ್ಲೇಷನ್ ಅಲ್ವಾ? ಈ ವಸುದೇವ ಆದ ಜಾಗದಲ್ಲೆಲ್ಲ ವಾಸುದೇವ ಆಗಿ ಹೋಗ್ಬಿಟ್ಟಿದೆಲ್ಲ ಪ್ರಭುಜಿ. ಟ್ರೆಂಡರ್ ಇದೆ ಎಲ್ಲ ಕಡೆ ವಾಸುದೇವ ಆಗಿ ಹೋಗ್ಬಿಟ್ಟಿದೆ. ವಾಸುದೇವ ಆಗ್ಬಿಟ್ಟಿದ್ಯಾ? ಇದು ಟ್ರಾನ್ಸ್ಲೇಟ್ ಅಲ್ಲ, ಗೂಗಲ್ ಟ್ರಾನ್ಸ್ಲೇಷನ್ ಇರ್ಬೇಕಲ್ವಾ ಇದು? ಅದಕ್ಕೆ ಎಲ್ಲ ವಸುದೇವ ಹೋಗಿ ವಾಸುದೇವ. ವಾಸುದೇವ ಹೋಗಿದೆ ಅಲ್ಲ, ಬುಕ್ಕಲ್ ವಸುದೇವ ಅಂತಿದೆ. ಎಸ್ ಎಸ್ ಹೌದು, ಕರೆಕ್ಟ್. ಬ್ಲಂಡರ್ ಮಿಸ್ಟೇಕ್ ಇದೆ. ವಾಸುದೇವ ಆಗಿ ಎಲ್ಲ ವಾಸುದೇವ ಆಗೋಗಿದೆ. ಸೊ ಅದರಿಂದ ಇಲ್ಲಿ ಅಲ್ಲ ಗೂಗಲ್ ಟ್ರಾನ್ಸ್ಲೇಟ್ ಕೊಟ್ಟಿದಾರಲ್ವಾ, ಅದಕ್ಕೆ ಹಂಗಾಗಿದೆ. ಕರೆಕ್ಟ್. ಇದು ಗೂಗಲ್ ಟ್ರಾನ್ಸ್ಲೇಟ್ ಕೊಟ್ಟಿಲ್ಲ ನಾನು, ಗೂಗಲ್ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಓ, ನೀವೇ ಮಾಡಿದ ಪ್ರಭುಜಿ? ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ ಗೂಗಲ್ ಇಂದ. ಇದು PDF ಸ್ಕ್ಯಾನ್ ಸರಿಯಾಗಿ ಆಗಿಲ್ಲ, ಅದು ಸ್ವಲ್ಪ ತುಂಬಾ ಬ್ಲರ್ ಆಗಿ ಕಾಣಿಸ್ತಾ ಇತ್ತು. ಸೊ ಅದು ಬ್ಲರ್ ಆಗಿರೋದ್ರಿಂದನೂ ಕೂಡ ಇದು ನೋಡಿ ಈ ತರ ಬಂದಿದೆ ಗೂಗಲ್, ತುಂಬಾ ಬ್ಲರ್ ಆಗಿ ಬಂದಿದೆ. ಸೊ ಅದು ಓದ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇಷ್ಟು ಟೆಕ್ಸ್ಟ್ ಕ್ಲಿಯರ್ ಇದ್ರು ಓದ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಎಲ್ರು ಭಕ್ತರಿಗೆ. ಅದು ಬಂದ್ಬಿಟ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನ್ ಸ್ವಲ್ಪ ಈ ತರ ಗೂಗಲ್ ಎಕ್ಸ್ಟ್ರಾಕ್ಟ್ ಮಾಡಿದೆ ಟೆಕ್ಸ್ಟ್ ಅನ್ನು ಹಾಕಿ. ಸ್ವಲ್ಪ ಕರೆಕ್ಟ್ ಮಾಡ್ಕೋಬಹುದು ಎಲ್ಲರೂ, ಅಟ್ಲೀಸ್ಟ್ ವಸುದೇವ ಅಂತ ಹೇಳ್ಬೋದು. ವಸುದೇವ. ಹರೇ ಕೃಷ್ಣ. ಮತ್ತೆ ಅದು ಓದುವಾಗ ಸ್ವಲ್ಪ ನೋಡ್ಕೊಂಡು ಓದಿದ್ರೆ ಸರಿ ಹೋಗುತ್ತೆ ಓದೋರನ್ನೇ. ಅದು ಎಲ್ರು ಹಂಗೆ ಹೆಂಗಿತ್ತು ಹಂಗೆ ಓದ್ತಿದಾರೆ ಅಷ್ಟೇ. ಅಲ್ಲ, ಅಷ್ಟು ಹೆಂಗಿದ್ರು ಹಂಗೆ ಓದ್ತಾ ಇದೆಯಲ್ಲ, ಅದು ಏನ್ ಕಡಿಮೆ ಅಲ್ಲ. ಅದೇ ಸ್ವಲ್ಪ ಅದನ್ನ ನಾವೇ ಇದ್ ಮಾಡ್ಕೋಬಹುದು, ಗೊತ್ತಾಗುತ್ತಲ್ವಾ? ಅಲ್ಲ, ನಾನು ಕರೆಕ್ಟ್ ಮಾಡಬಹುದಾಗಿತ್ತು, ಆದ್ರೆ ನಾನು ಮಾಡಿಲ್ಲ. ಸೊ ಯಾಕಂದ್ರೆ ಸುಮಾರು ಪೇಜ್ಗಳಿದಾವೆ. ಓಕೆ. ಸೊ ಇಲ್ಲಿ ವಾಸುದೇವನು ದೇವಕಿಯನ್ನು ಮದುವೆ ಆಗ್ತಾನೆ. ನಂತರ ನವವಧುವನ್ನು ಕರೆದುಕೊಂಡು ತನ್ನ ರಾಜ್ಯಕ್ಕೆ ಹಿಂತಿರುಗ್ತಾ ಇರ್ತಾನೆ. ಸೊ ಜೊತೆಗೆ ದೇವಕ ಏನಿದ್ದಾನೆ, ದೇವಕಿಯ ತಂದೆ, ಅವನು ಮಗಳಲ್ಲಿ ತುಂಬಾ ಪ್ರೀತಿ, ಅದರಿಂದ ಅನೇಕವಾದ ಏನಿದ್ದಾನೆ ಕಾಣಿಕೆಗಳನ್ನು ಕೊಡ್ತಾ ಇದ್ದಾನೆ. ಚಿನ್ನದಿಂದ ಅಲಂಕರಿತವಾದ 400 ಆನೆಗಳು, 15,000 ಕುದುರೆಗಳು, 1,800 ರಥಗಳು, ಎಲ್ಲವೂ ಚಿನ್ನದಿಂದ ಅಲಂಕೃತವಾಗಿರುವಂತವು ಇವೆಲ್ಲ. ಸೊ ಜೊತೆಗೆ 200 ಮಂದಿ ಸಖಿಯರನ್ನು ಕೂಡ ತನ್ನ ಮಗಳ ಜೊತೆ ಕಳಿಸ್ಕೊಡ್ತಾ ಇದ್ದಾನೆ. ಸೊ ಇವರೆಲ್ಲರೂ ಎಲ್ಲರನ್ನು ಮನೆಗೆ ಕರ್ಕೊಂಡ್ ಬರ್ತಾ ಇರ್ತಾನೆ. ಈ ಮೆರವಣಿಗೆ ನಡೀತಾ ಇರುತ್ತೆ. ಸೊ ಮತ್ತು ರಥಕ್ಕೆ ಸಾರಥಿ ಏನಾಗಿದ್ದಾನೆ, ಅವಳ ಸೋದರನೇ, ಅಂದ್ರೆ ಕಂಸನೇ ಸೋದರ, ದೇವಕಿಯ ಸೋದರ. ಅವನು ತನ್ನ ರಥವನ್ನು ತಾನೇ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಈ ರೀತಿಯ ಒಂದು ದಿಬ್ಬಣವನ್ನು ನಡ್ಕೊಂಡು ಬರ್ತಾ ಇದೆ ವಾಪಸ್. ದಿಬ್ಬಣ ಅಂತಲ್ಲ, ಇದು ಮದುವೆಯ ಮೆರವಣಿಗೆ. ವಾಪಸ್ ಬರ್ತಾ ಇದ್ದಾರೆ, ಇವೆಲ್ಲರೂ ಬರ್ತಾ ಇದ್ದಾರೆ ವಾಪಸ್ಸು. ಅವಾಗ ಏನ್ ಮಾಡ್ತಾ ಇದ್ದಾರೆ, ಒಂದು ಆಕಾಶವಾಣಿ ಆಗುತ್ತೆ. ಆಕಾಶವಾಣಿಯಲ್ಲಿ ಕಂಸ ನೀನೊಬ್ಬ ಮೂರ್ಖ ಅಂತ ಹೇಳ್ತಾರೆ. ನೀನೊಬ್ಬ ಮೂರ್ಖ, ನಿನ್ನ ತಂಗಿ ಮತ್ತು ಭಾವನ ರಥವನ್ನು ಪ್ರೀತಿಯಿಂದ ನಡ್ಸ್ಕೊಂಡು ಹೋಗ್ತಾ ಇದೀಯ, ಆದ್ರೆ ನಿನ್ನ ತಂಗಿ 8ನೇ ಮಗು ನಿನ್ನನ್ನು ಕೊಲ್ಲುತ್ತೆ ಅಂತ ಹೇಳ್ತಾರೆ. ಸೊ ಆಗ ಆಕ್ಚುಲಿ ಇವನ್ ಕಂಸ ಮಹಾ ರಾಕ್ಷಸಿ ಸ್ವಭಾವದವನು. ಅವನೇನ್ ಮಾಡ್ತಾನೆ, ತಕ್ಷಣವೇ ದೇವಕಿಯ ಕೂದಲನ್ನು ಹಿಡ್ಕೊಂಡು ಅವಳನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಯಾವಾಗ ಈ ಪರಿಸ್ಥಿತಿ ಬರುತ್ತೆ, ಕಂಸ ಇದು ವಾಸುದೇವನಿಗೆ ಸಡನ್ ಆಗಿ ಒಂದು ಆಶ್ಚರ್ಯಚಕಿತನಾಗ್ತಾನೆ. ಏನ್ ಹಿಂಗಾಗೋಯ್ತು ಇವನು ಅಂತ. ಸೊ ಆಮೇಲೆ ಸಮಾಧಾನಗೊಳಿಸ್ಲಿಕ್ಕೆ, ಭಾವಮೈದನನ್ನು ಸಮಾಧಾನಗೊಳಿಸ್ಲಿಕ್ಕೆ, ಅಂದ್ರೆ ಕಂಸನನ್ನು ಸಮಾಧಾನಗೊಳಿಸ್ಲಿಕ್ಕೆ ಅವನು ಈ ರೀತಿಯ ಒಂದು ಸಾಹಿತ್ಯವನ್ನು ಅವನೇ ಹೇಳಲಿಕ್ಕೆ ಶುರು ಮಾಡ್ತಾನೆ, ಅಂದ್ರೆ ಬುದ್ಧಿವಾದ ಹೇಳಲಿಕ್ಕೆ ಶುರು ಮಾಡ್ತಾನೆ. ಆದ್ರೆ ಅದೇನು ಗಾದೆ ಇದೆಯಲ್ಲ, ಕೋಣದ ಮುಂದೆ ಕಿನ್ನರಿ ಬಾರಿಸಿದ್ರೆ ಏನ್ ಪ್ರಯೋಜನ ಅಂದ್ಬಿಟ್ಟು. ಸೊ ಅದೇ ರೀತಿ ಇಲ್ಲಿ ಕೃಷ್ಣನು ಕೂಡ ಯಾರಿಗೆ ದುರ್ಯೋಧನನ್ಗೆ ಎಷ್ಟೋ ಹೇಳ್ದ, ಆದ್ರೆ ಏನಾದ್ರು ಪ್ರಯೋಜನ ಆಯ್ತಾ? ಅವ್ರಿಗೆ ಏನೂ ಪ್ರಯೋಜನ ಆಯ್ತಾ? ಸೊ ಯಾಕಂದ್ರೆ ಅವರು ರಾಕ್ಷಸೀಯ ಸ್ವಭಾವದವರು, ಅವರಿಗೆ ಅಷ್ಟು ಸುಲಭದಲ್ಲಿ ಅರ್ಥ ಆಗುದಿಲ್ಲ. ಸೊ ಅದರಿಂದ ಇವರೇನ್ ಮಾಡ್ತಾ ಇದ್ದಾರೆ, ತನ್ನ ಭಾವಮೈದನನ್ನು ಸಮಾಧಾನ ಮಾಡ್ಲಿಕ್ಕೆ ವಸುದೇವ
ಅವನನ್ನು ಸಮಾಧಾನ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ನೀನು ಹುಟ್ಟಾಗ್ಲಿಂದಾನೆ ಸಾಯ್ತಾ ಇದೀಯಾ, ಇದೆಲ್ಲ ಅವನಿಗೆ ಹೇಳ್ತಾನೆ. ಯಾವುದು ಫಿಲಾಸಫಿ ಎಲ್ಲ ಹೇಳ್ತಾನೆ ಅವನು. ಯಾಕೆ ಭಯಪಡ್ತಾ ಇದೀಯಾ, ಎಲ್ರು ಸಾಯ್ಲೇಬೇಕು, ನೀನು ಸಾಯ್ತೀಯ, ನಾನು ಸಾಯ್ತೀಯ, ಪಂಚಭೂತದಲ್ಲಿ ನಾವೆಲ್ಲ ಸೇರ್ಕೋತೀವಿ. ಆಮೇಲೆ ಒಂದು ಭಗವಂತ ಹೇಳ್ದಂಗೆ ಭಗವದ್ಗೀತೆಯಲ್ಲಿ ದೇಹಿನಾಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತದಾ ದೇಹಾಂತರ ಪ್ರಾಪ್ತಿರಸ್ತು ಧೀರನ ಉಚ್ಯತೆ ಅಂದ್ಬಿಟ್ಟು ಈ ರೀತಿಯಾಗಿ ಅವನಿಗೆ ಕಥೆ ಹೇಳ್ತಾ ಇದ್ದಾನೆ. ಆದ್ರೆ ಅವನಿಗೆ ಎಷ್ಟು ಮಾತ್ರ ಹತ್ತಿದೆಯೋ ತಲೆಗೆ ಅದು ನಮ್ಗೆ ಗೊತ್ತಿರುವ ವಿಷಯ. ಸೊ ಅದರಿಂದ ಅವನ ಜನ್ಮ ಕರ್ಮಗಳ ಫಲವಾಗಿ ಪ್ರಕೃತಿಯ ನಿಯಮಗಳು ಅವನ ಮುಂದನೆ ದೇಹವನ್ನು ನೀಡುತ್ತವೆ ಅಂತ ಅವನು ವಸುದೇವ ತನ್ನ ಭಾವಮೈದನಿಗೆ ಹೇಳ್ತಾ ಇದ್ದಾನೆ. ಮತ್ತು ಅದೇ ರೀತಿ ಇನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ. ಅದನ್ನು ನಾವು ಮುಂದಿನ ಅಂದ್ರೆ ನಾಳೆ ದಿವಸ ನೋಡೋಣ. ಸೊ ಇಲ್ಲಿಗೆ ನಿಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. 6 ಗಂಟೆ ಆಯ್ತು. ಸೊ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಇದು ಸ್ಕ್ಯಾನ್ ಮಾಡಿರೋದು ಈ ತರ ಬಂದಿದೆ, ಸ್ವಲ್ಪ ಓದ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಗುರುಜಿ PDF ಕಳಿಸ್ಲಾ ಪ್ರಭುಜಿ? ಕ್ಲೀನ್ ಆಗಿದ್ರೆ ಕಳಿಸಿ, ಇದೇ ತರ ಇದ್ರೆ ಸ್ವಲ್ಪ ನಿಮಗೆ ಓದ್ಲಿಕ್ಕೆ ಕಷ್ಟ ಆಗುತ್ತೆ. ಬೆಳಗ್ಗೆ ಓದಿದ್ವಿ ಪ್ರಭು. ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಮಾತಾಜಿ. ಕ್ಲೀನ್ ಆಗಿದೆ ಪ್ರಭು. ಕ್ಲೀನ್ ಆಗಿದ್ರೆ ಕಳಿಸ್ಕೊಡಿ ಮಾತಾಜಿ. ಯಾಕಂದ್ರೆ ನಾಗವೇಣಿ ಮಾತಾಜಿ ಹುಡುಕ್ತಾ ಇದ್ರು ನಿನ್ನೆ, ಯಾರಾದ್ರೂ ಕ್ಲೀನ್ ಆಗಿರೋ PDF ಸಿಕ್ಕರೆ ನೋಡೋಣ ಅಂತ. ಅವ್ರು ಸಿಕ್ಲಿಲ್ಲ. ಬೆಳಗ್ಗೆ ನಾವು ಓದಿದ್ವಿ ಕ್ಲಾಸಲ್ಲಿ. ಅದನ್ನೇ ಕಳಿಸ್ಕೊಡಿ ಮಾತಾಜಿ. ಹಾಗಾದ್ರೆ 1ರಿಂದ 10 ಚಾಪ್ಟರ್ಸ್ ಮಾಡಿದ್ದೀನಿ ಪ್ರಭು, 1ರಲ್ಲೇ. ಕೊಡಿ, ಅಷ್ಟೇ ಸಾಕಾಗತ್ತೆ ನಮ್ಗೆ. ಇನ್ನು ಒಂದು 5 ದಿವಸ ಇದೆ ಅಲ್ಲ, ಅಷ್ಟೇ. ಎಷ್ಟಾಗುತ್ತೋ ಅಷ್ಟು ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು. ಅಟೆಂಡೆನ್ಸ್ ಹಾಕಿ ಎಲ್ರು. ಹಾಕ್ತಿದ್ದೀವಿ. ಹರೇ ಕೃಷ್ಣ ಪ್ರಭು, ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಕ್ಲೋಸ್ ಮಾಡ್ಲಾ? 1 ನಿಮಿಷ ಪ್ರಭುಜಿ.